ಯಾವುದು ಕೇಳಿದ್ರೆ ನಮ್ಮ ಯುಗ, ನಮ್ಮ ಹೆಸರೇ ಕಲಿ ಪುರುಷ. ನಮ್ಮ ಜನನ ಹೇಗಾಯಿತು ಗೊತ್ತಾ? ರೋಧದೇವನಿಗೆ ಹಿಂಸಾದೇವಿಯ ಗರ್ಭದಲ್ಲಿಯೇ ನನ್ನ ಜನನ. ಅವರಿಬ್ಬರು ಒಂದೇ ತಾಯಿಯ ಮಕ್ಕಳಂತೆ. ಅವರು ಸಮ್ಮಿಲನಗೊಂಡಾಗ ಹುಟ್ಟಿದ ಈ ಕಲಿ ಯಾವ ಜಾಗಕ್ಕೆ ಕಾಲಿರಿಸುತ್ತಾನೋ ಅಲ್ಲಿ ಅನಾಚಾರ, ಅಲ್ಲಿ ಹಿಂಸೆ, ಅಲ್ಲಿ ಅನ್ಯಾಯ, ಅಧರ್ಮಗಳೇ ತಾಂಡವವಾಡುವುದು. ಅದಕ್ಕೆ ದುಷ್ಟದೇವತೆ ನಾನು ಬ್ರಹ್ಮದೇವರಿಂದ ಪಡೆಯನ್ನು ಪಡೆದು ಲೋಕದಲ್ಲಿ ನಮ್ಮ ಪ್ರಭಾವವನ್ನು ಪ್ರಕಟೀಕರಿಸಬೇಕು ಎನ್ನುವಂತಹ ಉದ್ದೇಶದಲ್ಲಿ ದ್ವಾಪರ ಯುಗ ಅಂತ್ಯವಾಗುತ್ತಾ ಬಂತು ಅಂತಾಗುವಾಗ ನನ್ನ ಪ್ರವೇಶ ಈ ಹಿಂದೊಮ್ಮೆ ಆಗಿತ್ತು. ಆದ್ರೆ ಏನು ಮಾಡೋಣ ಹೇಳಿ? ಧರ್ಮರಾಯನ ತಮ್ಮಂದಿರಾದಂತಹ ಭೀಮಾರ್ಜುನರು ಕದನದಲ್ಲಿ ನನ್ನನ್ನು ಸೆರೆ ಹಿಡಿದರು. ಧರ್ಮರಾಯನಿಗೆ ಕೊಂಡು ಹೋಗಿ ಒಪ್ಪಿಸಿದರು. ಪುಣ್ಯಾತ್ಮರಲ್ಲಿ ನಾನು ಕೇಳಿಕೊಂಡೆ, ನನಗೂ ಸ್ವಲ್ಪ ಬದುಕುವುದಕ್ಕೆ ಅವಕಾಶ ಕೊಡು ಅಂತ. ಆಗ ಒಂದು 4 ಕ್ಷೇತ್ರ ಕೊಟ್ಟ. ಸ್ತ್ರೀ, ಮೃಗಯ, ಮದ್ಯಪಾನ, ಛೂತ ಎನ್ನುವಂತಹ 4 ಜಾಗ. ಅದರಲ್ಲಿ ಯಾರು ಆಸಕ್ತರಾಗ್ತಾರೋ ಅವರನ್ನು ನೀನು ನೋಡಿಕೋ. ಹಾಗಾಗಿ ಯಾದವರು ಕುಡಿದು 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 ಅವರೊಳಗೆ ಬಡಿದು ಬಡಿದು ಸತ್ತೇ ಹೋದರು. ಈಗ ಮತ್ತೆ ಹೊರಟಿದ್ದೇನೆ. ಜಾಗ ಸಾಕಾಗುವುದಿಲ್ಲ ನನಗೆ. ಇದನ್ನು ಯೋಚನೆ ಮಾಡುವಾಗ ನಮಗೆ ಬೇರೆ ಎಲ್ಲಿಯೂ ಸಂಚಾರ ಇಲ್ಲ ಅಂತಾಗಿ ಹೋಯಿತು. ಅವನ ಧರ್ಮದ ಆಳ್ವಿಕೆಯಲ್ಲಿ ಹುಡುಕರಿಲ್ಲ, ಜೂಜಾಡುವವರಿಲ್ಲ, ಬೇಟೆಗೆ ಹೋಗುವವರಿಲ್ಲ, ಸ್ತ್ರೀ ಸಂಘದವರಿಲ್ಲ. ಅಂದ್ರೆ ಹೆಣ್ಮಕ್ಕಳನ್ನೇ ನೋಡುವವರಿಲ್ಲ ಅಂತಲ್ಲ, ಆ ವ್ಯಸನ ಇಲ್ಲ. ಹಾಗಾಗಿ ನಮ್ಮನ್ನು ನಾವೇ ಕಟ್ಟಿಟ್ಟುಕೊಂಡ ಹಾಗೆ ಮೂಲೆಯಲ್ಲಿದ್ದೆವು. ಈಗ ಸ್ವಲ್ಪ ಹೊರಗೆ ತಲೆ ಹಾಕುವಾಗ ಹೌದು, ಅರ್ಜುನನ ಮಗನಾದ ಅಭಿಮನ್ಯುವಿನ ಕುಮಾರ ಪರೀಕ್ಷಿತ ಅಖಂಡ ಭೂಮಂಡಲವನ್ನು ಗೆದ್ದು ತಾನು ಚಕ್ರವರ್ತಿ ಅಂತ ಹೌದು ಬೀಗಿ ಮೆರೆದು ಬಹಳ ಉತ್ಸಾಹದಿಂದ ಅರಮನೆ ಸೇರುವ ತವಕದಲ್ಲಿದ್ದಾನೆ. ಹೋಗಬೇಕು, ಅವನ ಬಳಿಗೆ ಕಾಣಿಸಿಕೊಳ್ಬೇಕು, ನಮ್ಮ ಜಾಗವನ್ನು ಸ್ವಲ್ಪ ವಿಸ್ತರಿಸಿಕೊಳ್ಬೇಕು. ಹೀಗೆ ಹೋಗುವುದಾ? ನನ್ನ ರೂಪವನ್ನು ಕಂಡು ಅವನೇ ಎಂಥದಪ್ಪ ಇದು ಅಂತ ಅನ್ನಿಸ್ಬೇಕು. ನಾನು ಹೀಗೆ ಹೋಗುವುದಲ್ಲ. ನಾನು ಚಾಂಡಾಲನ ವೇಷದಲ್ಲಿ ಒಂದು ಹೋರಿಯನ್ನು ಮತ್ತೊಂದು ಹಸುವನ್ನು ಹೊಡೆಯುತ್ತಾ ದಳಿಸುತ್ತಾ ಇರಬೇಕು. ಆಗ ಅವನನ್ನು ಬಂದು ಪ್ರಶ್ನಿಸಬೇಕು. ಆಗ ಅವನಿಗೆ ಸರಿಯಾದ ಉತ್ತರ. ವೃಷವಾದ ಧರ್ಮದೇನುವಿನ ಸೊಂಟಕ್ಕೆ ಹಾಗೆ ನಮ್ಮ ಆಟೋಪ ಏನು ಪ್ರಭಾವ ಏನು ತೋರಿಸ್ತೇನೆ.
ಹೋಗಬೇಕು. ಹಾ. ನಿನ್ನ ಸೊಂಟ ಮುರಿ. ಯಾಕೆ 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 ನನ್ನ ಸೊಂಟ ಮುರಿಯುವುದು ಅಂತ ಅದಕ್ಕೆ? ನನ್ನದು ಮುರಿಯುವಂಥ ಸೊಂಟ ಅಲ್ಲ. ಮುಂದೆದಿಲ್ಲ ಮುಂದೆದಿಲ್ಲ ತಿರುಗು ಈ ಕಡೆ ತಿರುಗು. ಎಲ್ಲಿಂದ ಸಿಕ್ಕಿತು ನಿನಗಿದೆಲ್ಲ? ಎಲ್ಲಿ ಇದು ಒಣಗಲಿಕ್ಕೆ ಹಾಕಿದ್ದನ್ನು ನಾನು ಹಾಕಿಕೊಂಡು ಬಂದದ್ದ. ಈಗ ನೋಡುವಾಗ ಹಾಗೆ ಕಾಣ್ತದೆ. ಇದು ನನ್ನದೇ ಸ್ವಂತ. ನೆತ್ತಿಯ ಮೇಲೆ ಕಿರೀಟ, ಕಿರೀಟ, ಕೊರಳಲ್ಲಿ ಬೇಕಾದ ಆಭರಣ, ಆಭರಣ, ಕೈಕಟ್ಟು, ಮುಂಗಟ್ಟು, ಸೊಂಟಕಟ್ಟು ಮತ್ತೆ ಎಲ್ಲ ಉಂಟು ನಿನ್ನಲ್ಲಿ. ಏಯ್, ವಾ, ಎಲ್ಲಿಂದಲೋ ಕದ್ದು ತಂದದ್ದಿರ್ಬೇಕು. ಕದ್ದು ಬಂದದ್ದಲ್ಲ ಇದು. ಯಾಕಂದ್ರೆ ಹಾ, ನೀನು ಧರಿಸಿರುವ ಆಭರಣಗಳನ್ನು, ಆಭೂಷಣಗಳನ್ನು ಗಮನಿಸಿದರೆ ಹಾ, ರಾಜನಿಗೆ ಸಂಬಂಧಿಸಿದ ಆಭರಣಗಳು ಅನ್ನುವುದು ಸ್ಪಷ್ಟ ಹಾ, ಆಗುತ್ತೆ. ಈ ಕಾಲದಲ್ಲಿ ನಾನೇ ರಾಜ. ಹೇ? ಹಾ, ಎಂತ ರಾಜ ನೀನು? ಈಗ ನಾನು- ದರಿದ್ರ ರಾಜ. ನಾನೇ ರಾಜ. ನಿನ್ನನ್ನು ನೋಡಿದ್ರೆ ಅರ್ಥ ಆಗ್ತದೆ. ಹಾ, ಹಾ. ಏಯ್, ಓ, ಪಂಚಮರ ಜಾತಿಗೆ ಸೇರಿದವನಿರಬೇಕು. ಹಾ, ಹಾ, ಪಂಚಮರ ಜಾತಿಯವನೇ ಹೌದೆಂದಾದರೆ ಹಾ, ರಾಜ ಸಂಲಕ್ಷಣವಾದಂತಹ ಆಭರಣಾದಿಗಳನ್ನು ಧರಿಸುವುದಕ್ಕೆ ನಿನಗೇನು ಅಧಿಕಾರ? ಹಾ, ಒಂದು ವೇಳೆ ಹಾ, ಅದನ್ನೆಲ್ಲ ಧರಿಸುವ ಅಧಿಕಾರವೇ ನಿನಗುಂಟು ಅಂತಾದರೆ ಹಾ, ಈ ಪಂಚಮರ ವರ್ಣದವನಾಗಿ ನೀನು ಕಾಣಿಸಿಕೊಳ್ಳುವುದಕ್ಕೆ ಕಾರಣ ಏನು? ಹಾ, ಇದು ಪ್ರಧಾನ ಪ್ರಶ್ನೆಯಾಗುತ್ತದೆ. ಹಾ, ಅದು ಮಾತ್ರ ಅಲ್ಲ, ನೀನು ಮಾಡುತ್ತಿರುವ ಕೆಲಸ ನೋಡಿದ್ರೆ ಹಾ. ಎಂತವನಿಗಾದ್ರೂ ಪಿತ್ತ ನೆತ್ತಿಗೆ ಇರಲೇಬೇಕು. ಏನು? ಏನು ಮಾಡ್ತೀವಿ ಪಾಪ? ಒಂದು ದನ. ಬಡಕಲು ಹಸು, ಈ ಹಾ, ತ್ರಾಣ ಇಲ್ಲದೆ ಇದ್ದ ಒಂದು ಎತ್ತು ಹಾ, ಒಂದೊಂದು ಕಾಲಿನಲ್ಲಿ ನಿಂತುಕೊಂಡಿದೆ. ಹೌದು, 3 ಕಾಲುಗಳು ನೆಲಕ್ಕೆ ತಾಗದ ಹಾಗೆ ಹಾ, ಎತ್ತರಿಸಿ ನೀನೇ ಕಟ್ಟಿದ್ದು. ಹೌದು, ಒಂದು ಕಾಲು ಮಾತ್ರ ನೆಲಕ್ಕೂರಿ ಉಂಟು. ಹೌದು, ಒಂದು ಕಾಲು ನೆಲಕ್ಕೂರಿ ನಿಂತ ಹಾ, ಆ ಎತ್ತಿಗೂ ಹಾ, ಆ ದನಕ್ಕೂ ಹಾ, ಜೊತೆಯಾಗಿ ಕಾಲೂರಿದ ಕಾಲಿಗೆ ಹೊಡೆಯುತ್ತಾ ಇತ್ತು. ಹೌದೇನು? ಹಾ. ನಿನ್ನ ಕಣ್ಣಿನಲ್ಲಿ ರಕ್ತ ಇಲ್ವಾ? ಉಂಟು. ನೀನು ಅಪ್ಪ ಅಮ್ಮನಿಗೆ ಮಗನಾಗಿ ಹುಟ್ಟಿದ್ದಲ್ವೋ ಈ ಪ್ರಪಂಚದಲ್ಲಿ? ಹಾ, ಹಾ, ನಿನಗೆ ಸಂಸಾರ ಅನ್ನುವುದೇನೂ ಇಲ್ವೋ? ಹಾ, ಕಣ್ಣಿನಲ್ಲಿ ಒಂದಿನಿತಾದರೂ ರಕ್ತ ಇದೆ, ಕನಿಕರ ಅನ್ನುವ ಶಬ್ದಕ್ಕೆ ಅರ್ಥ ಗೊತ್ತಿದೆ ಅಂತ ಆದ್ರೆ ಹಾ, ಇಂತಹ ದಾರುಣವಾದ ಕೆಲಸ ಮಾಡಲಿಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂದಿತ್ತು? ಹಾ, ಏನು ಅಂತ ತಿಳಿದಿ ಗೋವನ್ನು, ಹಾ. ಏನು ಅಂತ ತಿಳಿ ಎತ್ತನ್ನು, ಹಾ, ಏನು ಬಡಗಲಾಗಿದೆ ಅಂದ ಮಾತ್ರಕ್ಕೆ ಹಾ. ನಿನಗೆ ಬೇಕಾದ ಹಾಗೆ ದಂಡಿಸುವುದಕ್ಕೆ ಬರ್ತದೆ ಅಂತ ಭಾವಿಸಿದ್ಯಾ? ಯಾಕೆ ಈಗ ಮಾಡ್ತಾ ಇತ್ತು? ಹಾ, ಮರುಳೇ ಏ ಮರುಳೇ ಮರುಳೇ ನಾನು ಯಾರಾದರೇನು ಎನ್ನ ಪಥವೇನು ನೆರವೇನು ಮನದಂತೆಯೇ ಹರೆಯೇನು ನನಗೋ ವೃಷಭ ಮಧ್ಯೆ ಧರ್ಮವು ಅರಿತಜ್ಜಾಗುವೆಯೇ. ನಾನು ಯಾಕೆ ಹೊಡೆಯುವುದು? ಇದನ್ನು ಕೇಳ್ತಾ ಇದ್ದೀಯಲ್ಲ, ಏನು ಹುಚ್ಚ ನಿನಗೆ? ಹೇ, ಹುಚ್ಚ? ಹುಚ್ಚು? ಹಾ, ನೀನು ಮಾಡುತ್ತಿರುವ ಕೆಲಸವನ್ನು ನೋಡಿದರೆ ಹಾ, ಹುಚ್ಚು ಯಾರಿಗೆ ಅನ್ನುವುದಕ್ಕೆ ಮತ್ತೆ ಬೇರೆ ವಿವರಣೆ ಬೇಡ. ಹಾ. ತಲೆ ಸರಿ ಇದ್ದ ಮಾಡುವ ಕೆಲಸವ ನೀನು ಮಾಡುವ. ನನ್ನನ್ನು ಹುಚ್ಚ ಅಂತ ಹೇಳಿದಲ್ವಾ? ಹಾ. ನಾನು ಹುಚ್ಚಲ್ಲ, ಸರಿ ಇದ್ದೇನೆ. ಹಾ? ಇದು ನನ್ನ ಕಾಲ. ನಿನ್ನ ಕಾಲ? ಹಾ. ಎಂತ ನಿನ್ನ ಕಾಲ? ನನ್ನ ಕಾಲ. ನಿನ್ ನನ್ನ ಕಾಲದಲ್ಲಿ ಹೀಗೆ. 3 ಕಾಲ ನನಗೆ ಗೊತ್ತು. ಹೌದು. ಒಂದು ಭೂತಕಾಲ, ಹಾ, ಒಂದು ಭವಿಷ್ಯತ್ ಕಾಲ, ಹಾ. ಮತ್ತೊಂದು ವರ್ತಮಾನ ಕಾಲ. ಹಾ. ಅದು ಬಿಟ್ರೆ ಇನ್ನೊಂದು ನಿನ್ನಂತವನಿಗೆ ಹೋಗುವ ಕಾಲ. ಈಗ ನನ್ನದೇ ನಡೆಯುವುದು. ಇದು ಯಾಕೆ ಹೊಡಿತಾ ಇದ್ದೇನೆ ಗೊತ್ತುಂಟಾ? ಯಾಕೆ? ಒಂದು ಕಾಲದಲ್ಲಿ 4 ಪಾದವನ್ನು ಊರಿಟ್ಟು ಹೀಗೆ ಹಾಕಿರುತ್ತಾನೆ. ಆಮೇಲೆ 3 ಕಾಲದಲ್ಲಿ ನಿಲ್ಲುವುದಕ್ಕೆ ಆರಂಭ ಮಾಡಿ 3 ಕಾಲು. 3ರಲ್ಲೂ ನಿಲ್ಲಬಾರ್ದು ಅಂತೇಳಿ ಪುನಃ ಹೊಡಿತಾ ಇದ್ದೇನೆ. 4 ಪಾದವು ನೆಲಕ್ಕೆ ಊರಬಾರ್ದು. ಅದಕ್ಕೆ ಬೇಕಾಗಿ ನಾನು ಹೊಡಿತಾ ಇದ್ದೇನೆ. ನನ್ನನ್ನು ಕೇಳಿದ್ರೆ ಜಾಗ ಹೊಡೆಯಿರೋ 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 ಹೊಡೆಯಿರೋ. ಕಂಡವರ ಮೇಲೆ ಕನಿಕರ ಕಾಣಿಸಬೇಕು ಅನ್ನುವಂತಹ ಒಂದೇ ಒಂದು ದೃಷ್ಟಿಯಿಂದ ನಿನ್ನನ್ನು ವಿನಯತೆಯಿಂದ ನುಡಿಸಿದರೆ ನನಗೆ ಎದುರುತ್ತರ ಕೊಡುತ್ತೆ. ಹೌದು, ತಾನು ಮಾಡಿದ್ದು ಸರಿ, ನಾನು ಮಾಡಿದ್ದೆ ಕೇಳುವವನು ಯಾವನು ಹಾ. ಅನ್ನುವ ಅಜಟನ್ನು ಕಾಣಿಸ್ತಿಂತಾದ್ರೆ ಹಾ. ನೀನಲ್ಲ ಕಾಲ. ಮತ್ತೆ ಈ ಕಾಲಕ್ಕಾಗಲಿ ಯಾವ ಕಾಲಕ್ಕಾಗಲಿ ಹಾ,
ಕಾರಣ ಸ್ಥಾನದಲ್ಲಿರುವ ನಾನು. ನೀನು ಯಾರು? ಜನ ಯಾರು? ಹಸ್ತಿನಾವತಿಯ ಸಿಂಹಾಸನಾರೋಹಣವನ್ನು ಮಾಡಿದ ಪರೀಕ್ಷಿತ ನಾಮಕನಿದ್ದೇನೆ. ಅಖಂಡ ಆರ್ಯಾವರ್ತ ಏಕ ಚಕ್ರಾಧಿಪತಿತ್ವದಲ್ಲಿ ನಮ್ಮ ಅಂಕೆಯಲ್ಲಿ ಶಾಸನಕ್ಕೊಳಗಾಗಿದೆ. ನಮ್ಮ ಆಡಳಿತಕ್ಕೊಳಗಪಟ್ಟ ಪ್ರದೇಶದಲ್ಲಿ ಅಧರ್ಮಾಚರಣೆಯಾಗುವುದು ಕಂಡರೆ ಮತ್ತೆ ನಾನು ಬದುಕಿದ್ದು ಪ್ರಯೋಜನ ಏನು? ಏಯ್, ಗೋವು ಅಂದ್ರೆ ಏನು? ಏನು ಏನು? ಹೆತ್ತಪ್ಪೆಗೆ ಸಮಾನ. ಗೋ ಮಾತೆ, ಮಾತೆಯನ್ನು ಹಾಗೆ ನಾವು ಪೂಜಿಸ್ತೇವೆ. ಯಾಕೆ ಗೋವಿಗಂತಹ ಅಗ್ರ ಪ್ರಾಶಸ್ತ್ಯ? ಹೆತ್ತ ತಾಯಿ ಎಳೆಯ ಮಗುವಿಗೆ ಸ್ತನ್ಯವನ್ನು ಒದಗಿಸ್ತಾಳೆ, ಹಾಲು ನೀಡುತ್ತಾಳೆ. ಎಷ್ಟು ಸಮಯ ನೀಡ್ತಾಳೆ? ಒಂದು 5-6-7 ವರ್ಷದವರೆಗೆ. ಆದರೆ ಒಂದು ಗೋವು ಒಬ್ಬ ಮನುಷ್ಯ ಮಾತ್ರನಿಗೆ ತನ್ನ ಜೀವಿತಾವಧಿಯ ಕಾಲದಷ್ಟು ಹಾಲನ್ನು ಕೊಡ್ತಾ ಇರ್ತದೆ. ಆದ್ದರಿಂದಲೇ ಗೋವನ್ನು ಮಾತೃ ಸ್ವರೂಪ. ಈ ಪ್ರಪಂಚದಲ್ಲಿ ಸಂಜನಿಸಿದವರೆಲ್ಲ ತಾಯಿ ಎಂದು ಗೌರವಿಸಬೇಕಾದ ಸ್ಥಾನ. ವೃಷಭ ಅಂದ್ರೆ ಏನು? ಪಿತೃಸ್ಥಾನ ಅಂತ ಅರ್ಥ. ಮಾತ್ರವಲ್ಲ, ಧರ್ಮಕ್ಕೆ ಪ್ರತೀಕವಾದದ್ದು. ಒಂದು ಸತ್ಯಕ್ಕೆ ಸ್ವರೂಪ ತಾಯಿಯ ಸ್ಥಾನದಲ್ಲಿ. ಸತ್ಯವೇ ತಾಯಿ ಎನ್ನುವ ಕಲ್ಪನೆಯಿಂದ ಗೋ ಮಾತೆ ಅಂದ್ರೆ ಸತ್ಯ ಸ್ವರೂಪ. ವೃಷಭ ಅನ್ನುವುದು ಧರ್ಮ ಸ್ವರೂಪ. ಸತ್ಯಕ್ಕೆ ಧರ್ಮಕ್ಕೆ ಯಾವನಾದ್ರೂ ಭಂಗಪಡಿಸ್ತಾನೆ ಅಂತಾದ್ರೆ ಅವನು ಮತ್ತೆ ಯಾವ ಜಾತಿಯಲ್ಲಿ ಹುಟ್ಟಿದ್ದಾನೆ, ಇನ್ನೊಬ್ಬರ ಅನುಕಂಪಕ್ಕೆ ಎಷ್ಟು ಪಾತ್ರತೆಯನ್ನು ಹೊಂದಿದ್ದಾನೆ ಅನ್ನುವುದನ್ನು ಯಾವುದನ್ನು ನೋಡುವುದಿಲ್ಲ. ನನ್ನವರಿಗೆ ಹೇಳಿ ನಿನ್ನ ಮುಖ ಮುಸುಡು ನೋಡದೆ ಬಾರಿಸಬೇಕಾಗ್ತದೆ ಜಾಗ್ರತೆ. ಈಗ ನನಗೆ ಬಾರಿಸ್ತೀಯ? ನೀನು ಪರೀಕ್ಷಿತ ಚಕ್ರವರ್ತಿ ಅಲ್ವಾ? ನಾನು ಯಾರು ಅಂತ ಗೊತ್ತುಂಟಾ? ಯಾರು ಅಂತ ಗೊತ್ತುಂಟಾ? ನಾನು ಯಾರು ಅಂತ ಏನು ಯೋಗ್ಯತೆಯೋ ನಿನಗೆ? ಸರಸ ಸಮರ ಸಂವಾದ ಸಂಬಂಧ ಇವುಗಳಿಗೆಲ್ಲ ಒಂದು ಸಮಾನತೆ ಬೇಕು. ನಾನು ಯುಗ ಪುರುಷ, ಕಲಿಪುರುಷ. 4 ಯುಗಗಳಲ್ಲಿ ಪ್ರತ್ಯೇಕವಾದಂತಹ ದೇವತೆಗಳಿದ್ದಾರೆ. ನಿನಗೆ ಗೊತ್ತಲ್ಲ ಅದು? ಅದರಲ್ಲಿ ಕಲಿಯುಗದ ದೇವತೆ ನಾನು, ಕಲಿಕಾಲದ ದೇವತೆ ನಾನು. ಪ್ರಶ್ನಿಸುತ್ತಿರುವವ ಹುಲುಂಡ್ರಿಪಾಲ. ಗರ್ಭವಾಸವೇ ಮೊದಲಾದ ದುರ್ಬರ ದುಃಖಗಳನ್ನು ಅನುಭವಿಸಿ ಸಾವಿನ ಹೆಡೆಯಲ್ಲಿ ತನ್ನನ್ನು ತಾನು ಮುಚ್ಚಿಟ್ಟುಕೊಳ್ಳಬೇಕಾದಂತಹ ವ್ಯವಸ್ಥೆಯ ಅವಸ್ಥೆಗೆ ಒಪ್ಪಿಸಿಕೊಂಡಿರುವಂತಹ ಮೃಣಮಯ ದೇಹ ಇದು. ನಿನ್ನಂತವ ನನ್ನನ್ನು ಪ್ರಶ್ನಿಸಲಿಕ್ಕೆ ಪ್ರಶ್ನಿಸಿದೆ ಅಂತಾದ್ರೂ ನಿನ್ನ ಕತೆ ಮುಗಿದಿತ್ತು. ಚತುರ್ಮುಖನಿಂದ ಸೃಷ್ಟವಾದ ಈ ಪ್ರಪಂಚದಲ್ಲಿ
ಕಾಲಧರ್ಮಾನುಸಾರ ಆ ವ್ಯತ್ಯಾಸವನ್ನು ಗುರುತಿಸುವುದಕ್ಕೆ ಅನುಕೂಲವಾಗುವ ಹಾಗೆ ಕೃತ, ತ್ರೇತ, ದ್ವಾಪರ, ಕಲಿ 4 ಮಂದಿ ಯುಗ ಪುರುಷರು ಅಥವಾ ಯುಗ ಪ್ರವರ್ತಕರು. ಮೊದಲಿಗೆ ನನ್ನ ಮುಂಭಾಗದಲ್ಲಿ ನೀನು ಕಾಣಿಸಿಕೊಳ್ಳುವಾಗ ಯಾರು ಅಂತ ಅರ್ಥ ಆಗಲಿಲ್ಲ. ಆದರೆ ನಿನ್ನ ಸ್ವರ, ನಿನ್ನ ನಡೆ, ನಿನ್ನ ನುಡಿ ಇದೆಲ್ಲವನ್ನು ಆಲಿಸಿದಾಗ ನನಗೆ ನೆನಪಾಯಿತು. ನಿನ್ನ ನಾ ಬಂದಿದ್ದೇನೆ ಅಂತ ಹೇಳು. ಆಗ್ಲೂ ಎದೆ ಮುಂದೆ ಮಾಡಿಕೊಂಡೇ ಬಂದೆ ಅಂತೆ. ಇತ್ತೀಚೆಗೆ ನಾವು ಹೊರಗೆ ಕಾಲಿಡದ ಸಾಧಾರಣ ಕೆಲವು ಸಮಯ ಆಯಿತು. ಇರಬಹುದು. ನೀನು ಹೊರಗೆ ಕಾಲಿಡದಾಗೆ ಮಾಡಿದ್ದೆ ನಮ್ಮವರು. ಇಲ್ಲದೇ ಇದ್ರೆ ನಾವು ಕೆಲವು ಸಲ ಕಾಣಿಸಿಕೊಂಡ್ರೆ ಒಂದೊಂದು ವಾರ ಎಲ್ಲ ಒಂದೊಂದು ಕಡೆಯಲ್ಲಿ ಹೌದಪ್ಪ, ಹೌದು. ನಿನ್ನ ಕೈಗಳನ್ನು ಹಿಂದಕ್ಕೆಳೆದು ಕಟ್ಟಿ ನಿನ್ನ ಸೊಂಟಕ್ಕೆ ಹಗ್ಗ ಹಾಕಿ ನಿನ್ನನ್ನು ಎಳಕೊಂಡು ಹಸ್ತಿನಾವತಿ ಆಸ್ಥಾನಕ್ಕೆ ಭೀಮಾರ್ಜುನರು ಕರೆ ತಂದಿದ್ರು. ಆ ಕಾಲಕ್ಕೆ ಸಿಂಹಾಸನಾರೋಹಣವನ್ನು ಮಾಡಿದ ಧರ್ಮರಾಯ ಪ್ರಭುವಿನ ಮುಂಭಾಗದಲ್ಲಿ ನಿನ್ನ ಬಂಧನ ಕಳಚಲ್ಪಟ್ಟ ಕಾಲಕ್ಕೆ 2 ಕರಗಳನ್ನು ಜೋಡಿಸಿ ನೀನು ನಮಸ್ಕಾರ ಮಾಡಿದ್ದೆ. ಹೌದೌದು. ಇದೆಲ್ಲ ನನಗೆ ಹೇಗೆ ಗೊತ್ತು ಬಲ್ಲೆಯ? ನಿನಗೆ ಗೊತ್ತು. ಆ ಸಿಂಹಾಸನದ ಮೂಲೆಯಲ್ಲಿ ಒಬ್ಬ ಸಣ್ಣ ಹುಡುಗ ಕೂತುಕೊಂಡಿದ್ದೆ, ನೋಡಿದ್ಯಾ ನೀನು? ನೆನಪುಂಟ ನಿನಗೆ? ಒಬ್ಬ ಹುಡುಗ, ಸಣ್ಣ ಹುಡುಗ ಇದ್ದ ಅಲ್ಲಿ ಕುಳಿತುಕೊಂಡು. ಅದು ಗಣಪತಿ ಪೂಜೆಗೆ ಹೋದ್ರೆ ಬಡಿಸಿದ ಎಲೆಯ ತುದಿಯಲ್ಲಿ ಎಲ್ಲಿಯಾದರೂ ಇಲಿ ಇದ್ರೆ ನಾವು ಕಾಣುವುದು ಗಣಪತಿಯನ್ನು. ಇಲಿ ಇತ್ತ ಅಂತ ನಮಗೆ ಗೊತ್ತಾಗುದಿಲ್ಲ. ಹೌದಪ್ಪ. ನಿನಗೆ ಮತ್ತೊಂದು, ಆಗ ಗಣಪತಿಯನ್ನು ನೋಡ್ಲಿಕ್ಕೆ ಇಲಿಯನ್ನು ನೋಡ್ಲಿಕ್ಕೆ ಎರಡಕ್ಕೂ ಸಂದರ್ಭ ಇರಲಿಲ್ಲ. ಯಾಕೆಂದ್ರೆ ಗಣನೆ ಇಲ್ಲದೆ ಇದ್ದಷ್ಟು ಏಟು ಬೆನ್ನಿಗೆ ಬಿದ್ದಿತ್ತಕ. ಮತ್ತೆ ಗಣಪತಿಯ ನೆನಪು ನಮಗೆ ಪೆಟ್ಟೆಲ್ಲ ಹೊಸ್ತ. ಕೆಲವು ಸಲ ನಾವು ಕೊಡ್ತೇವೆ, ಕೆಲವು ಸಲ ತಿಂತೇವೆ. ಒಳ್ಳೇದು. ತಿನ್ನುವಾಗ ಎಣಿಸುವುದು ಏನು ಗೊತ್ತಾ? ಇನ್ನೊಂದು ಸಲ ಆದ್ರೂ ಕೊಡ್ತೇವೆ. ಅದೊಂದು ಹೌದು. ಇನ್ನೊಂದು, ಧರ್ಮಕ್ಕೆ ಅವರು ಕೊಡ್ಲಿಲ್ಲ, ನಾವು ಕೊಟ್ಟದ್ದು ಬೇರೆಯವರ ಕೈಯಲ್ಲಿ ನಮಗೆ ಸಿಗ್ತಾ ಉಂಟು ಅಂತ. ಅಂತೂ ಋಣ ಉಳಿಯಲಿಲ್ಲ ಅನ್ನೋ ನಿರ್ಣಯಕ್ಕೆ ನೀನು ಬರ್ತೀಯ. ಹಾಗೆ ಅಂದಿನ ದಿನ ಆ ಹಸ್ತಿನಾವತಿ ಆಸ್ಥಾನದಲ್ಲಿದ್ದ ಸಿಂಹಾಸನಾರೋಹಣವನ್ನು ಮಾಡಿದ ಪ್ರಭು ಯುಧಿಷ್ಠಿರ ರಾಯರ ಮೊಮ್ಮಗ ಪರೀಕ್ಷಿತ ಅಂದ್ರೆ ನಾನೇ. ನೀನು ಧರ್ಮರಾಯನ ಮೊಮ್ಮಗ ಅಂದ್ರೆ ಧರ್ಮರಾಯನ ಮಗನ, ಧರ್ಮರಾಯನ ತಮ್ಮನ ಮಗ ಅಭಿಮನ್ಯುವಿನ ಮಗ ಪರೀಕ್ಷಿತ. ಈಗ ನನ್ನ ತಾತಂದಿರೆಲ್ಲ ಮಹಾಪ್ರಸ್ಥಾನವನ್ನು ಕೈಗೊಂಡು ಆ ಕಡೆಗೆ ಹೋದ ಮೇಲೆ ಹೇಳುವುದು ಕೇಳಿದ್ದೇನೆ. ಅಧಿಕಾರ ನಮ್ಮ ಕೈಗೆ ಬಂದಿದೆ. ಅಲ್ಲ, ಹೇಳುವುದು ಕೇಳಿದ್ದೇನೆ ನಾನು. ದಾರಿಯಲ್ಲಿ ಬಿದ್ದು ಕೆಲವರು ಸತ್ತರು ಅಂತ. ದಾರಿಯಲ್ಲಿ ಬಿದ್ದು ಕೆಲವರು ಸತ್ತರು ಅಂತ. ಆಗಲಿ, ಎಲ್ಲಿಯಾದ್ರೂ ಬಿದ್ದು ಸಾಯುವುದಕ್ಕೆ ಹುಟ್ಟಿದವರು ತಾನೆ. ಹೌದು. ಮಧ್ಯಲೋಕದಲ್ಲಿ ಸಂಜನಿಸಿದವರೆಲ್ಲ ಎಲ್ಲಾದರೂ ಒಂದು ದಿವಸ ಬಿದ್ದು ಸಾಯುವುದಕ್ಕೆ ಇದ್ದವರು. ಮಹಾಪ್ರಸ್ಥಾನವನ್ನು ಕೈಗೊಳ್ಳುವ ಯೋಗ್ಯತೆ ಬದುಕಿನಲ್ಲಿ ಎಲ್ಲರಿಗೂ ಬರುವುದಿಲ್ಲ. ಒಬ್ಬ ಹೋದರಂತೆ ಪುಣ್ಯಾತ್ಮರನ್ನಿಸಿಕೊಂಡವರಿಗೆ ಮಾತ್ರ ಮಹಾಪ್ರಸ್ಥಾನಕ್ಕಾದ್ರೂ ಮನಸ್ಸು ಬರ್ತದೆ. ಮಹಾಪ್ರಸ್ಥಾನಕ್ಕೆ ಹೋಗುವಾಗ ಅವರು ಕಾಲು ಜಾರಿ ಬಿದ್ದದ್ದಲ್ಲ, ದೇವಭೂಮಿಯಾದ ಹಿಮವತ್ ಪರ್ವತದಲ್ಲಿ ಬಿದ್ರು. ಅಂದ್ರೆ ಅರ್ಥ ಏನು? ಸಲ್ಲಬೇಕಾದಲ್ಲಿಗೆ ಸಂದಿದ್ದಾರೆ ಅಂತ ಅರ್ಥ. ಪತನ ಅಂತ ಅರ್ಥ ಅಲ್ಲ. ದೇಹ ಮುಗಿಸಲಿಕ್ಕೆ ಒಂದು ನಿಮಿತ್ತ ಬೇಕಾಗ್ತದೆ. 2 ದಿವಸದ ಜ್ವರ, 4 ದಿವಸದ ಹೊಟ್ಟೆ ನೋವು, 8 ದಿವಸದ ತಲೆಬೇನೆ, ಯಾವುದೂ ಆದೀತು. 4 ದಿವಸದ ಹೀಗಿದ್ದ ದುರ್ಬುದ್ಧಿ ಯಾವುದಾದ್ರೂ ಬೇಕಾಗ್ತದೆ. ನನಗೆ ಕೈ ತೋರಿಸುದು ಅದನ್ನೇ ಮಾಡ್ತಾ ಇದ್ದದ್ದಲ್ವಾ? ಹಸುವನ್ನು ಎತ್ತನ್ನು ಒಟ್ಟಿಗೆ ಬಂಧಿಸಿ ಅದಕ್ಕೆ ಹಿಂಸೆಯನ್ನು ಕೊಡ್ತಾ ಇದೆಯಲ್ಲ, ಯಾಕೆ ಕೊಡ್ತಾ? ಕೇಳಿದ್ದೇವೆ. ಏನನ್ನು? ನಿನ್ನ ಹೆಸರಿನ ಬಗ್ಗೆ ಸಾಕಷ್ಟು ಕೇಳಿದ್ದೇವೆ. ಅವನೇ ನೀನು ಎನ್ನುವುದು ನಮಗೆ ಹೊಸತು. ಸತ್ತು ಬದುಕಿದವ, ಹೊಟ್ಟೆಯಲ್ಲಿರುವಾಗಲೇ ಬಾಕಿದ್ದವರಿಗೆ ಸಂಕಟ ಕೊಟ್ಟ ಮಗು ನೀನು. ಮತ್ತೊಬ್ಬರ ಕೆಂಗಣ್ಣಿಗೆ ಬಲಿಯಾದ ಪಿಂಡ ತೆಗೆದು ಬಿಟ್ರಂತೆ ಅವರು. ಬ್ರಾಹ್ಮಣರ ಶಾಪಕ್ಕೆ, ತಾಪಕ್ಕೆ, ಕೋಪಕ್ಕೆ ಬಲಿಯಾದವ. ಹೌದಾ? ಬ್ರಾಹ್ಮಣರ ಶಾಪಕ್ಕೊಳಗಾದವರು ಬದುಕುತ್ತಾರ ಈ ಪ್ರಪಂಚದಲ್ಲಿ? ನೀ ಬದುಕಿದೆಯಲ್ಲ. ಅವರು ಬ್ರಾಹ್ಮಣ್ಯವನ್ನು ಮರೆತು ವ್ಯವಹರಿಸಿದ್ದಾರೆ ಅಂತ ಅರ್ಥ. ಆದ್ದರಿಂದಲೇ ಅವರು ದಾರುಣವಾದ ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬಂತು.
ಅಶ್ವತ್ಥಾಮಾಚಾರ್ಯರ ಬ್ರಾಹ್ಮಣ್ಯದ ಬಗ್ಗೆ ನಮ್ಮದು ಆಕ್ಷೇಪ ಅಲ್ಲ. ಬ್ರಾಹ್ಮಣ್ಯಕ್ಕಾದರೂ ವಿರೋಧವಾದ ಅತಿಶಯವಾದ ಕೋಪಕ್ಕೆ ಒಳಗಾದ ಕಾಲದಲ್ಲಿ ಏನು ವಿಪರೀತ ಪರಿಣಾಮವನ್ನು ಅವರು ಅನುಭವಿಸಬೇಕಾಗ್ತದೆ ಅನ್ನುವುದಕ್ಕೆ ಪ್ರಪಂಚಕ್ಕೆ ಅವರು ಉದಾಹರಣೆ. ಬಿಡು, ನಮಗೆ ಮತ್ತೊಂದು ಬಗೆಯಲ್ಲಿ ಚಿಂತಿಸಲಿಕ್ಕೆ ಬರ್ತದೆ. ಹೇಗೆ? ನೀನವತ್ತು ಸಾಯಲಿಲ್ಲ ಯಾಕೆ? ನಮ್ಮಂತವರ ಕಾಲಡಿಯಲ್ಲಿ ಬಿದ್ದು ಹುಡಿಯಾಗುವುದಕ್ಕೆ ನೀ ಬದುಕಿ ಉಳಿದದ್ದು ಅಂತ ಹೇಳಲಿಕ್ಕೆ ಬರ್ತದೆ. ಆದರೆ ಒಂದುಂಟು, ಸತ್ತನನ್ನು ಬದುಕಿಸಿದ್ದು ನಿನಗಿಂತ ದೊಡ್ಡವ ಅಂತ ನಿನಗೆ ನೆನಪು ಬೇಕು. ಅವ ದೊಡ್ಡವ ಇರ್ಲಿ, ಏನು ನಾವು ಆ ಮೂಲದಿಂದ ಏನಾದ್ರೂ ಕಳಚಿ ಬಂದವರ? ನಾವು ಆ ಮೂಲವನ್ನು ಹಿಡ್ಕೊಂಡೇ ನೇತಾಡ್ತಾ ಇರುವುದು ಗೊತ್ತುಂಟು. ನೀನನ್ನು ಬದುಕಿಸಿದ ಒಬ್ಬನಾದ್ರೆ ಅವನ ಒಟ್ಟೊಟ್ಟಿಗೆ ಹುಟ್ಟಿದವ ಮತ್ತೊಬ್ಬನಿಗೆ ಆಜ್ಞಾಕರ್ತರು ಇರ್ಲಿ. ಈ ಕಾಲದಲ್ಲಿ ನನ್ನದ್ದಾದಂತಹ ವ್ಯಾಪ್ತಿ, ನನ್ನದ್ದಾದಂತಹ ದಾತೃತ್ವ ಈ ದಾತ್ರಿಯಲ್ಲಿ ವಿಸ್ತಾರಗೊಳ್ಳಬೇಕು ಎನ್ನುವ ನೆಲೆಯಲ್ಲಿಯೇ ನಾನು ಪ್ರವೇಶ ಆಗಿದ್ದೇನೆ ಎನ್ನುವುದು ಪ್ರತಿಯೊಬ್ಬರಿಗೂ ನೋಡಿದ ತಕ್ಷಣ ಕಾಣಬೇಕು ಅಂತ ಹೇಳಿ ವೃಷಭವನ್ನು ಹಸುವನ್ನು ಒಟ್ಟಿಗೆ ಕಟ್ಟಿ ಬೇಕಾದಷ್ಟು ಚಡಿಯೇಟನ್ನು ಕೊಡ್ತಾ ಇದ್ದೆ. ಅದನ್ನು ತಡೆದು ನಿಲ್ಲಿಸಿ ಧರ್ಮ ಅಲ್ಲ ಧರ್ಮ ಅಂತ ಹೇಳಲಿಕ್ಕೆ ಇದು ಯಾವ ಯುಗ? ಯಾವ ಯುಗ? ಕಲಿಯುಗ. ಇರ್ಲಿ, ಏನಾಯ್ತು? ಕಲಿಯುಗದಲ್ಲಿ ಮತ್ತೊಬ್ಬ ಕೇಳಲಿಕ್ಕಿಲ್ಲ ಕಲಿಯನ್ನು. ನೀ ದ್ವಾಪರದ ಬಗ್ಗೆ ಮಾತಾಡಿದ್ರೆ ಕಲಿಯ ಪ್ರಭಾವ ಹೀಗೆ ಅಂತ ನಾ ತೋರಿಸಬೇಕಾಗ್ತದೆ. ಕಲಿ ಪ್ರಭಾವ ತೋರಿಸಲಿಕ್ಕೆ ಬಂದವ. ಕಲಿ ಪ್ರಭಾವ ತೋರಿಸಲಿಕ್ಕೆ ನಿನ್ನಂತವರಿಗೆ ಕಲಿಸಲಿಕ್ಕೆ ಬಂದದ್ದು. ಲೋಕದಲ್ಲಿ ಒಂದು ಮಾತಿದೆ ಶಾಸ್ತ್ರೋಕ್ತವಾದದ್ದು. ಹೇಗೆ? ರಾಜ ಕಾಲಸ್ಯ ಕಾರಣಂ. ಅದರ ಅರ್ಥ ಏನು? ಯಾವುದೇ ಕಾಲಕ್ಕೆ ರಾಜನಾದವನೇ ಕಾರಣನಾಗುತ್ತಾನೆ. ಆಳುವವ ಸರಿ ಇದ್ದಾನೆ ಅಂತ ಆದ್ರೆ ಕಲಿಯುಗವೂ ಒಂದೇ, ಕೃತಯುಗವೂ ಒಂದೇ. ಆಳುವವ ಸರಿ ಇಲ್ಲ ಅಂತ ಆದ್ರೆ ಕೃತಯುಗದಲ್ಲಿ ಅವ ಆಳಿದ್ರು ಅದು ಅನರ್ಥಕಾರಿಯಾಗಿ ಪರಿಣಮಿಸ್ತದೆ ಅನ್ನುವುದಕ್ಕೆ ಅನೇಕ ಉದಾಹರಣೆಗಳು ನಮಗೆ ಇತಿಹಾಸಕ್ಕೆ ತೆಗೆದ್ರೆ ಸಿಗ್ತದೆ. ಕೃತಯುಗದಲ್ಲಿಯೂ ಧರ್ಮಗ್ಲಾನಿ ಮಾಡಿದ ಅರಸುಗಳಿದ್ರು, ತಲೆ ಕಳ್ಕೊಂಡ್ರು. ಈಗ ಕಲಿಯುಗ ಬಂದ್ರು ಧರ್ಮ ಮಾರ್ಗ ನಿರತರಾದ ಅರಸುಗಳಿದ್ದಾರೆ, ಪರೀಕ್ಷಿತನಂತವರು. ಆದ್ದರಿಂದ ನಮ್ಮ ಆಳ್ವಿಕೆ ಎಲ್ಲಿಯ ತನಕ ಇದೆ ಅಲ್ಲಿಯ ತನಕ ಅಧರ್ಮ ಕಾರಣವಾದ ಕಾರ್ಯ ನಡೆಯುವುದಕ್ಕೆ ನಾ ಬಿಡಲಾರೆ. ನೋಡೋ, ನೀನು ನನ್ನ ಸಮ್ಮುಖಕ್ಕೆ ಬಂದದ್ದಲ್ಲ, ನಾನೇ ನಿನ್ನನ್ನು ನನ್ನ ಸಮ್ಮುಖದಲ್ಲಿ ನಿಲ್ಲಿಸಿಕೊಂಡವ. ಇರ್ಲಿ. ಹೇಗೆ ಕೇಳ್ತೀಯ? ನಾನು ಈ ಕಾರ್ಯದಲ್ಲಿ ಪ್ರವೃತ್ತನಾಗದೇ ಇರ್ತಿದ್ರೆ ನೀ ಬರ್ತಿದ್ದೆಯಾ? ನೀ ನಿಲ್ತಿದ್ದೆಯಾ? ಹಾಗಾದ್ರೆ ಅದರ ಅರ್ಥ ಏನು? ಬಡಿಗೆಯೂ ನನ್ನದು, ಹೋರಿಯೂ ನನ್ನದು, ಕೈಯೂ ನನ್ನದು, ಮನಸ್ಸು ನನ್ನದು, ಸಂಕಲ್ಪವೂ ನನ್ನದು. ನನ್ನದ್ದು ಎನ್ನುವಲ್ಲಿ ನಿನ್ನದ್ದು ಏನುಂಟು? ನಾ ಕೇಳಿ ಏನು? ಸರಿ ಇದ್ದವ ಇರುವಷ್ಟು ಕಾಲ ಮತ್ತೊಬ್ಬರಿಗೆ ಸರಿದು ಬರುವುದಕ್ಕೂ ಅವಕಾಶ ಇಲ್ಲ ಅಂತ ಒಂದು ಮಾತು ಬಂತು ನಿನ್ನಲ್ಲಿ. ನಿನ್ನನ್ನು ಸರಿಸಿ ಆದರೂ ನಾವು ಒಳಗೆ ಸರಿಯುವುದಕ್ಕೆ ನಮ್ಮ ಕೃತಿ ಸರಿ ಅಂತ ಸ್ಥಾಪಿಸ್ತೇವೆ. ನಾವು ಅನುಭವಿಸಲಿಕ್ಕೆ ಬೇಕಾಗಿ ಕುಳಿತದ್ದಲ್ಲ, ಆಡಳಿತ ನಡೆಸುವುದಕ್ಕೆ ಕುಳಿತದ್ದು. ಅದನ್ನು ಮಾಡಿ ತೋರಿಸೋಣ. ತಾಣಗಳೊಳಗೆ ನೆಲೆಸಲು ವಿಧಿಸಿದನು ಬಳಿಕ ಸಾಕ ಯುದ್ಧ. ತಡಿ ಒಂದು ಸ್ವಲ್ಪ ಪರೀಕ್ಷೆ ಮಾಡಿದ್ದು. ಪರೀಕ್ಷಿತಾ ನೀನು ಹೇಗಿದ್ದಿ ಅಂತ ನೀನು ತೇರ್ಗಡೆ ಆದಿ. ಈ ಪ್ರಪಂಚದಲ್ಲಿ ಒಬ್ಬ ಯೋಧನಿಗೆ ಮತ್ತೊಬ್ಬ ಪ್ರತಿಯೋಧನ ಏಟನ್ನು ಸಹಿಸುವ ಸಾಮರ್ಥ್ಯ ಬಂದಿತ್ತು. ಆದರೆ ಕಾಲನ ಏಟನ್ನು ಸಹಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯ ಕೇವಲ ರಟ್ಟೆ ತ್ರಾಣದಿಂದ ಯಾವನಿಗೂ ಸಿದ್ಧಿ ಆಗುವುದಿಲ್ಲ. ಇಲ್ಲ, ಅದಾಗಬೇಕು ಅಂತಾದ್ರೆ ಅಂತಃಸತ್ವ ಬೇಕು. ಹೌದು. ಯಾವನಲ್ಲಿ ಆತ್ಮಸಾಕ್ಷಿ ಜಾಗೃತವಾಗಿದೆಯೋ, ಯಾವನು ಸತ್ಯಧರ್ಮ ಪರಾಯಣನೋ ಅಂತವನು ಕಾಲನ ಏಟನ್ನಾದರೂ ತಡೆದು ಸಹಿಸಿಕೊಳ್ಳಬಲ್ಲ ಅನ್ನುವುದಕ್ಕೆ ಇಂದೀಗ ಪ್ರಪಂಚಕ್ಕೆ ಮತ್ತೊಂದು ಉದಾಹರಣೆ ಸಿಕ್ಕಿದ ಹಾಗಾಯಿತು. ಮೊದಲೇ ಹೇಳಿದೆ ನಾನು, ಧರ್ಮರಾಯನ ಮೊಮ್ಮಗ ನಾನು, ನನ್ನ ಸುದ್ದಿಗೆ ಬರಬೇಡ ಅಂತ ಹೇಳಿದ್ರೆ ನೀನು ಕೇಳಲಿಲ್ಲ. ಯಾಕಂದ್ರೆ ನಿನ್ನ ಯುಗ ಧರ್ಮವೂ ಇರಬಹುದು, ಕಲಿಯ ಪ್ರವೇಶವಾಗಿದೆ. ಆದ್ದರಿಂದ ಕಲಿಗೆ ಅಧಿಷ್ಠಾತ್ರವಾದ ನೀನು ನಿನ್ನದ್ದಾದಂತಹ ಪೌರುಷವನ್ನು ಕಾಣಿಸಬೇಕು ಅನ್ನುವಂತಹ ಉದ್ದೇಶದಿಂದ ಮುಂದೆ ಬಂದಿದ್ದು. ಆದರೆ ಒಂದಿದೆ, ದ್ವಾಪರ ಕಲಿಗಳ ಸಂಧಿಕಾಲದಲ್ಲಿ ನೀನು ನೆಲಕ್ಕೆ ಕಾಲೂರಿದೆ ಅಂತ. ಹೌದು ಅಲ್ವಾ? ಹೌದು. ಒದಗಿ ಹೋದಂತಹ ಕುರುಕ್ಷೇತ್ರ ರಣಾಂಗಣದ ಭೀಕರವಾದ ಹತ್ಯಾಕಾಂಡವನ್ನು ಕಾಣುವ ಮನಸ್ಸಿಲ್ಲದೆ ಯುಗ ಪ್ರವರ್ತಕನಾದಂತಹ ದ್ವಾಪರ 100 ವರ್ಷಗಳಿಗಿಂತ ಮೊದಲೇ ಹಿಂದೆ ಸರಿದನಂತೆ. ಹೌದು.
ಆ ಕಾಲದಲ್ಲಿ ದ್ವಾಪರ ಕಲಿಗಳ ಸಂಧಿಕಾಲ 100 ವರ್ಷದ ಅವಧಿಯಲ್ಲಿ ಅವಧಿಗಿಂತ ಮುನ್ನವೇ ನೀನು ನೆಲಕ್ಕೆ ಕಾಲೂರಿದೆ. ಅವ ಇಲ್ಲದೆ ಇದ್ರೆ ಆ ಜಾಗ ನನಗಲ್ವಾ? ಆದ್ದರಿಂದ ಜಾಗ ಯಾವಾಗ ಬರಿದಾಗ್ತದೆ ಅಂತ ಕಾಯ್ತಾ ಇದ್ದೀನಿ. ನಾನು ನನ್ನ ಜೀವನದಲ್ಲಿ ಜಾಗ ಮಾಡಿಕೊಂಡದ್ದೇ ಹಾಗೆ. ಯಾರು ಬರುವುದಿಲ್ಲ ಅಂತ ಹೇಳಿ ನಾವು ಅಲ್ಲಿಗೆ. ಆದರೆ ಎಲ್ಲ ಸಂದರ್ಭಗಳಲ್ಲಿಯೂ ನೀನು ಕಾಲಿರಿಸಿದಲ್ಲಿಗೆ ಅದೇ ಸ್ಥಾಯಿಯಾಗಿ ಉಳಿಯುತ್ತದೆ ಅಂತ ಅರ್ಥ ಅಲ್ಲ ಅನ್ನುವುದಕ್ಕೆ ಅಂದು ನಮ್ಮ ಅಜ್ಜನಾದ ಧರ್ಮರಾಯನ ಆಳ್ವಿಕೆಯಲ್ಲಿ ನೀನು ಬಂಧನಕ್ಕೊಳಗಾದದ್ದೇ ನಮಗೆ ದೃಷ್ಟಾಂತವನ್ನು ಕೊಡ್ತದೆ. ನೀನು ಮೊದಲೇ ಪ್ರವೇಶಿಸಿದ್ರು ತನ್ನ ಅಧಿಕಾರಾವಧಿಯಲ್ಲಿ ಸ್ವೇಚ್ಛೆಯಿಂದ ನೀನು ವ್ಯವಹರಿಸುವ ಹಾಗಿಲ್ಲ. ಆದರೆ ನೀನೊಂದು ಕೇಳಿಕೆಯನ್ನು ಮುಂದಿಟ್ಟೆ. ಯುಗ ಪ್ರವರ್ತಕನಾದಂತಹ ನನಗೆ ವ್ಯವಹರಿಸದೆ ಉಪಾಯ ಇಲ್ಲ, ಬರಲೇ ಕೂಡದು ಅಂತ ನಿರ್ಬಂಧಿಸಿದರೆ ಕಾಲವನ್ನೇ ಅತಿಕ್ರಮಿಸಿದ ಹಾಗಾಗುತ್ತದೆ. ಅದು ಸರಿಯಾ? ಅದೊಬ್ಬ ಮನುಷ್ಯ ಮಾತ್ರನಾದವನು ಮಾಡಬೇಕಾದ ಕೆಲಸ ಅಲ್ಲ. ಕಾಲಕ್ಕೆ ಪ್ರತಿಯೊಬ್ಬನೂ ಅಧೀನರೇ. ನೀನು ಕಾಲನನುಗನಾದರೂ ಕಾಲಕ್ಕೆ ಅಧೀನನಾಗಿ ವ್ಯವಹರಿಸಬೇಕಲ್ಲ. ಈ ನಿನ್ನ ನೀತಿಯುಕ್ತವಾದ ವಚನಕ್ಕೆ ಪುರಸ್ಕಾರವನ್ನು ಕೊಟ್ಟು ನಮ್ಮ ಅಜ್ಜ ನೀನು ಪ್ರವೇಶಿಸುವ 4 ಅವಕಾಶಗಳನ್ನು ಕಲ್ಪಿಸಿದ್ದು. 4 ಜಾಗ ಅಲ್ವಾ? ಹೌದೌದು. ಮಾದಕಾಸವ, ದ್ಯೂತ, ಮೃಗಯ, ಕಾಮಿನಿ ವ್ಯಸನ, ಮದ್ಯ, ಬೇಟೆ, ಆಮೇಲೆ ದ್ಯೂತ, ಆಮೇಲೆ ಕಾಮಿನಿ ವ್ಯಸನ, ಅತಿ ಕಾಮುಕತನ. ಈ 4 ಸ್ಥಾನಗಳಲ್ಲಿ ನೀನು ಪ್ರವೇಶಿಸಬಹುದು ಅನ್ನೋ ಹಾಗೆ ಅವಕಾಶವನ್ನು ಕೊಟ್ಟಿದ್ದು. ಅಂದ್ರೆ ಅದರ ಅರ್ಥ ಏನು? ನಮ್ಮ ಅಜ್ಜನಾದಂತಹ ಧರ್ಮರಾಯನ ಆಳ್ವಿಕೆಯಲ್ಲಿ ಪ್ರತಿಯೊಬ್ಬರೂ ಧರ್ಮ ನಿರತರೆ. ಯಾರು ಮಾದಕಾಸನ ವ್ಯಸನಿಗಳಲ್ಲ, ಯಾರು ದ್ಯೂತದಲ್ಲಿ ಆಸಕ್ತರಲ್ಲ, ಯಾರು ಕಾಮಿನಿ ಸಂಘದಲ್ಲಿ ಅತಿಶಯವಾದಂತಹ ಒಲವಿದ್ದವರಲ್ಲ, ಯಾರು ಬೇಟೆಯನ್ನು ವ್ಯಸನವಾಗಿ ಸ್ವೀಕರಿಸಿದವರಲ್ಲ. ಇಷ್ಟು ವಿಶ್ವಾಸ ಇದ್ದದ್ದರಿಂದಲೇ ನೀನು ಆ 4 ತಾಣಗಳನ್ನು ಪ್ರವೇಶಿಸಬಹುದು ಅಂತ ಅವಕಾಶ ಕೊಟ್ಟು. ಈಗ ನಾನು ಹೇಳುವುದನ್ನು ಆವತ್ತೇ ನಮ್ಮ ಅಜ್ಜ ಹೇಳಿದ 4 ಜಾಗ ಉಂಟು, ಅಲ್ಲಿ ಚಾರುವಚನದಿ ವಿನಯದುಡು ಕಲಿಬೇರೆಯು ತಾಣಗಳ ಯಾಚಿಸೆ ಬೇರೆಯು ತಾಣಗಳ ಯಾಚಿಸಿ ವೈರ ಕಾಮ ರಜೋ ಅನೃತ ಮದ ಕನ ವೈರ ಕಾಮ ರಜೋ ಮೃತ ಮದ ಕನಕಗಳ ತೋದ ಚಾರು ವಚನ ವಿನಯದುಳು ಕಲಿಬೀರೆಯು ತಾಣಗಳ ಯೋಜಿತ ವೈರ ಕಾಮ ರಜೋ ಅಮೃತವ ಮದ ಕನಕಗಳ ಪರೀಕ್ಷಿತ ಮಹಾರಾಜ, ಮನೋಬಲದ ಮೂಲಕವಾಗಿ ನೀನು ಎಷ್ಟು ದೃಢನಿದ್ದಿ ಎನ್ನುವುದು ಸಂಘರ್ಷದ ಮೂಲಕವಾಗಿ ಇತ್ಯರ್ಥವಾದಂತಹ ವಿಚಾರಧಾರೆ. ಸುಮ್ಮನೆ ಅಲ್ಲ, ಈ ಕ್ಷೇತ್ರದಲ್ಲಿ ಇಷ್ಟು ಕಾಲ ನೀನು ನಿನ್ನನ್ನು ಉಳಿಸಿಕೊಂಡದ್ದು ನಮಗೆ ಅರ್ಥ ಆಗ್ತದೆ. ಬಾಕಿದ್ದವರಾದ್ರೆ ಹೇಳೆ ಹೆಸರಿಲ್ಲದೆ ಧೂಳೀಪಟವಾಗಿ ಎಲ್ಲಿಗೋ ಹೋಗ್ತಿದ್ದು. ಆದರೆ ನೀನು ಯಾಕಿದ್ದಿ? ಇನ್ನೂ ನಮ್ಮಂಥವರ ಪ್ರಭಾವ ಇದ್ರೂ ನಿನ್ನತನ ಯಾಕೆ ಉಳಿದೇ ಉಂಟು ಕೇಳಿದ್ರೆ ನೀನಷ್ಟು ಗಟ್ಟಿ ಇದ್ದಿ ಈ ಕ್ಷೇತ್ರದಲ್ಲಿ. ಆದದ್ದರಿಂದ ಯಾವನಾದರೂ ಕರ ಜೋಡಿಸಿ ಶಿರಬಾಗಲೇಬೇಕಾದ ವ್ಯಕ್ತಿತ್ವ ನಿನ್ನದು. ನಿನ್ನ ಗುಣಗ್ರಾಹಿತ್ವಕ್ಕೆ ನಾವು ಶರಣು. ನಿನ್ನಜ್ಜ ಧರ್ಮಿಷ್ಠ ವಿಶಾಲ ಹೃದಯ ಅಜಾತ ಶತ್ರು ಅವ. ಹೌದು. ತಲೆವಾಗಿ ಕರಜೋಡಿಸಿ ಅವನಲ್ಲಿ ವಿನಮ್ರತೆಯಿಂದ ಪ್ರಾರ್ಥಿಸಿಕೊಂಡಾಗ ನನ್ನತನ ಏನು ಎನ್ನುವುದನ್ನು ತಿಳಿದು ಅವನು ಏನು ಎನ್ನುವುದನ್ನು ಅರ್ಥ ಮಾಡಿ ನನಗೆ 4 ಜಾಗವನ್ನು ಇದು ಮೊದಲೇ ಕೊಟ್ಟಿದ್ದಾರೆ. ಅಲ್ಲಿ ನಮ್ಮ ವ್ಯವಹಾರ ಹೇಗೂ ಉಂಟು. ಆದರೆ ಅವನ ಮೊಮ್ಮಗನಾದ ನಿನ್ನ ಬಳಿ ಬಂದು ನಾ ದೀನನಾಗಿ ಚಾರುವಚನದಿಂದ ವಿನಮ್ರನಾಗಿ ವಿನಯತೆಯಿಂದ
ಪರಾಕು ಅಂತ ಬೇಕಾದ್ರೂ ಹೇಳುವುದಕ್ಕೆ ನನಗೆ ನಾಚಿಕೆ ಇಲ್ಲ. ಒಂದು ಉಪಕಾರ, ಮೊದಲು ನಾಕಿದ್ದದ್ದು ಈಗ ಎಷ್ಟೊಂದು ನಿರ್ಣಯ ಮೊದಲೇ ಆಗಿದೆ. ಅಲ್ಲ, ಮೊದಲು ನಾಕಿದ್ದದ್ದು ಇನ್ನೂ ಅದೇ ಹಳತ್ತೆಯ ಒಂದು ಸ್ವಲ್ಪ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಈಗ ಮೊದಲು ನೀವು ಕೊಟ್ಟಷ್ಟು ಅಂತ ನೀನು ಹೇಳ್ತಿದ್ರೆ ನಡೆಯುತ್ತಿತ್ತು. ನೀನು ಮೊದಲೇ ಒಂದು ನಿರ್ಣಯ ಮಾಡಿ 4 ಅಂತ ಒಪ್ಪಿಕೊಂಡ ಮೇಲೆ ಮತ್ತೆ ಅಲ್ಲ 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 ಅಲ್ಲ, ಅದು 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 ನಾನು ಒಪ್ಪಿಕೊಂಡದ್ದಲ್ಲ. ನಿನಗೆ 4 ಅಂತ ಅವರು ಹೇಳಿದ್ದು. ಆಗ ಏನೂ ಇಲ್ಲದೆ ಇರುವ ನಾನು 4 ಆದ್ರೆ 4 ಸಿಕ್ಕಿತ್ತು ಸಿಕ್ಕಿತು, ಮಕ್ಕಳ ಪುಣ್ಯ ಅಂತ ಹೇಳಿ ನಾನು ಒಪ್ಪಿಕೊಂಡದ್ದು. ಈಗ ಇಷ್ಟು ವರ್ಷದಿಂದ ನಾನೇನಾದರೂ ಮಾತಾಡಿದ್ದೇನಾ? 36 ವರ್ಷದಿಂದ ನಮ್ಮ ಸೇವೆ ಹೀಗೆ ಅದಕ್ಕೆ ಮೊದಲನೇದಕ್ಕೆ ಒಪ್ಪಿಕೊಂಡು ನಡೀತಾ ಇಲ್ವಾ? ಹೌದು, ಯಾಕಂದ್ರೆ ಹೇಳಿದ ಧರ್ಮರಾಯ ಪ್ರಭುಗಳೇ ಸಿಂಹಾಸನದಲ್ಲಿದ್ರು. ಹೌದಲ್ಲ? ಈಗ ಜನ ಬೇರಾದ ಮೇಲೆ, ಅಧಿಕಾರವನ್ನು ಗ್ರಹಿಸಿದ ಮೇಲೆ ಒಂದು ಸ್ವಲ್ಪ ಆದರೂ ಎಲ್ಲರಿಗೂ ಒಂದು ಏರಿಸಬೇಡುವ? ಈ ಅಧಿಕಾರಿ ಬದಲಾದ ತಕ್ಷಣದಲ್ಲಿ ಬೇಡಿಕೆಯು ಬೇರೆ. ಅಲ್ಲ, ಬೇಡಿಕೆ ಬೇರೆ ಅಂತಲ್ಲ, ಒಂದು ಹೊಸ ಅಧಿಕಾರ ಪಕ್ಷ ಅಲ್ಲ, ಹೊಸ್ತು ಪಕ್ಷವೇ ಹೊತ್ತು ಅಂತಲ್ಲ, ಆ ಪಕ್ಷದಲ್ಲಿ ಒಬ್ಬ ಹೊಸಬ ಬರುವಾಗ ನಮ್ಮದೊಂದು ಕಿಂಚಿತ್ತು ಒಂದು ಏನಾದರೂ ಒಂದು ಹೆಚ್ಚು ಮಾಡಿ. ಮೊದಲನೇದ್ದೇ ಬೇಡ, ಕೆಲವು ವರ್ಷದಿಂದ ನಾವು ಹೊರಗೆ ಬರಲಿಲ್ಲ, ಆ ಕಾರಣಕ್ಕಾದರೂ ಒಂದು ಸ್ವಲ್ಪ ಜೀವಕಾರುಣ್ಯದಿಂದ, ಒಂದು ದಯಾಪರತೆಯಿಂದ, ಒಂದು ಒಳ್ಳೆ ಮನಸ್ಸಿನಿಂದ ನಿಮ್ಮಲ್ಲಿ ಉಂಟಲ್ಲ, ಮೊದಲನೇದನ್ನೇ ಕೊಡುವುದು ಯಾಕೆ? ಹೇಗೂ ಕೊಡ್ತೀರಿ, ಒಂದು ಸ್ವಲ್ಪ ಹೆಚ್ಚು ಹಾಕಿ ಕೊಡಿ ಅಂತ ಅಷ್ಟೇ, ಬೇರೆ ಎಂಥದ್ದು ಇಲ್ಲ. ಮೊದಲದ್ದು ಸಾಲದು ಉಂಟಲ್ಲ, ಸಾಲದು ಉಂಟಲ್ಲ. ಈಗ ಕಾಲಧರ್ಮವನ್ನು ಅನುಸರಿ ಸ್ವಲ್ಪ ಹೆಚ್ಚು ಒಂದು ಸ್ವಲ್ಪ ಹೆಚ್ಚು ಮಾಡಿ. ಎಲ್ಲ ನೀವು ಆವತ್ತಿನದೇ ಲೆಕ್ಕ ಹಿಡಿದ್ರೆ ಸಾಕಾಗುತ್ತೆ. ಹೌದೌದು, ಹೆಚ್ಚು ಬೇಕು ಅದಿತಪ್ಪ. ಒಂದು ವಿಧದಿಂದ ನಮ್ಮ ಸತ್ವ ಪರೀಕ್ಷೆ ಇದೆ. ನಮ್ಮ ಅಜ್ಜನಾದಂತಹ ಧರ್ಮರಾಯ ಪ್ರಭುಗಳ ಆಳ್ವಿಕೆಯಲ್ಲಿ ಅವರು 4 ತಾಣಗಳನ್ನು ಕಲಿಯ ಪ್ರವೇಶಕ್ಕಾಗಿ ಮುಕ್ತವಾಗಿ ತೆರೆದಿಟ್ಟಿದ್ದು. ಹೌದು. ಈಗ ಕಲಿಯುಗ ಅದಕ್ಕಿಂತ ಹೆಚ್ಚು ಅವಧಿ ಮುಂದುವರಿದಿದೆ. ಆದ್ದರಿಂದಲೇ ನಿನ್ನ ಪ್ರವೇಶಕ್ಕೆ ಅವಕಾಶವಾಗಿ ಅದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ನೀನು ಕೊಡಬೇಕು ಅನ್ನೋ ಹಾಗೆ ಒಂದು ಅಪೇಕ್ಷೆಯನ್ನು ಮುಂದಿಟ್ಟಿದ್ದು. ಒಂದು ದೊಡ್ಡವರ ಮೊಮ್ಮಗನಾಗಿ ನೀನು ಕೊಡದೆ ಉಳಿತೀಯ? ಕೇಳುವುದಕ್ಕಿಂತ ಮೊದಲೇ ಕೊಡಬೇಕಿತ್ತು, ಕೇಳಿಯಾದ ಮೇಲೆಯೂ ನನ್ನ ಬರಿಗೈಯಲ್ಲಿ ಕಳಿಸ್ತೀಯ. ಈಗ ಅವರಿಗಿಂತ ಹೆಚ್ಚಿನವ ನಾನು ಅಂತ ತೋರಿಸಲಿಕ್ಕಲ್ಲ, ಅಲ್ಲ, ಆದರೂ ಅವರ ಉತ್ತರಾಧಿಕಾರಿ ನಾನು ಅನ್ನೋ ಬದ್ಧತೆಗಾಗಿ ಆದರೂ ನೀನು ಕೇಳಿದ ಕೇಳಿಕೆಯನ್ನು ನಾನು ಪುರಸ್ಕರಿಸಲೇಬೇಕಾಗುತ್ತದೆ. ಮೊದಲನ 4 ಹೇಗೂ ಉಂಟಲ್ಲ, ಅವು ಉಂಟಲ್ಲ, ಅದನ್ನು ಬಿಡ್ಲಿಕ್ಕೆ ಬಿಡ್ಲಿಕ್ಕೆ ಅದಕ್ಕೆ ಮತ್ತಷ್ಟನ್ನು ಸೇರಿಸುವ. ಎಷ್ಟು ಸೇರಿಸ್ತಿ? ವೈರ, ವೈರ, ಕಾಮ, ಕಾಮ, ರಜೋಗುಣ, ರಜೋಗುಣ, ಅನೃತ, ಅನೃತ, ಮದ, ಮದ, ಕನಕ, ಕನಕ. 6 ಆಯ್ತು. ಆರಾಯ್ತು, ಆರಾಯ್ತು. ಮೊದಲನದ್ದು 4, 10 ಆಯ್ತು. ಮತ್ತಿನದ್ದು 6, ಒಟ್ಟಿಗೆ 10 ಆಯ್ತು. 10 ಆಯ್ತು. ಅತಿಯಾದ ವೈರ, ಸಣ್ಣ ಸಣ್ಣ ವೈರ ಅಂತಲ್ಲ, ಅತಿಯಾದ ವೈರ, ವೈರ. ಆಮೇಲೆ ರಜಸ್, ರಜೋಗುಣ ಆಧಿಕ್ಯ. ಆಮೇಲೆ ಅನೃತ, ಅಂದ್ರೆ ಸುಳ್ಳನ್ನೇ ಹೇಳುವುದು. ಹೌದೌದು, ಒಂದೆರಡು ಸುಳ್ಳಲ್ಲ, ಜೀವನದಲ್ಲಿ ಸತ್ಯ ಇಲ್ಲದೆ ಸುಳ್ಳು ಹೇಳು. ಹೌದು. ಆಮೇಲೆ ಮದ, ಮದ, ಅಹಂಕಾರದಿಂದ ಪ್ರವರ್ತಿಸುವುದು. ಆಮೇಲೆ ಅತಿಯಾದಂತಹ ಸಂಪತ್ತಿನ ಕುರಿತಾದ ಅಪೇಕ್ಷೆ, ಕನಕ, ಸ್ವರ್ಣ. ಈ 6 ಸ್ಥಾನಗಳನ್ನು ನಿನಗೆ ನಾನು ಒದಗಿಸಿಕೊಟ್ಟಿದ್ದೇನೆ. ನೀ 10 ಸ್ಥಾನಗಳಲ್ಲಿ ನನ್ನ ಆಳ್ವಿಕೆಯಲ್ಲಿ ನೀನು ಎಲ್ಲಿಯೂ ಪ್ರವೇಶಿಸಬಹುದು. ಹೌದಲ್ಲ? ಇದು ನೀನು ಕೊಟ್ಟಿದ್ದಿ. ಕೆಲವು ಸಲ ಏನಾಗ್ತದೆ ಗೊತ್ತಲ್ಲ, ನಿನಗೆ ಹೇಳುವುದಷ್ಟೇ, ನೀನು ಒಳ್ಳೆಯವ ಅಂತ ನಿನಗೊಂದು ಹೇಳುವುದು. ಜೇಡ ಉಂಟಲ್ಲ, ಅದು ತನ್ನ ಆಹಾರವನ್ನು ಸಂಗ್ರಹಿಸುವುದಕ್ಕಾಗಿ ಬಲೆ ಕಟ್ಟಿ ಮಧ್ಯದಲ್ಲಿ ತನ್ನ ಅಂಟನ್ನು ಅಂಟಿಸಿರ್ತದೆ. ಕೆಲವು ಸಲ ಆಚೆ ಈಚೆ ಓಡಿ 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 ಅದರ ಕಾಲು ತನ್ನ ಅಂಟಿಗೆ ಅಂಟಿಕೊಂಡು ಮತ್ತೆ ಅದೇ ಸಿಕ್ಕಿ ಹಾಕಿಕೊಂಡು ಸಾಯುವ ಸಂದರ್ಭ ಬರ್ತದೆ. ಇರ್ಲಿ ಬಿಡು, ಅದು ನಮಗೊಂದು ಪಾಠ ಹೇಳ್ತದೆ. ಈ ಪ್ರಪಂಚದಲ್ಲಿ ಜೇಡನನ್ನು ಸೃಷ್ಟಿ ಮಾಡಿದ್ದು ದೇವರೇ. ಹೌದು. ಜೇಡನಿಗೆ ಆಹಾರವಾಗಿ ಮಿಕ್ಕುಳಿದ ಕ್ರಿಮಿಕೀಟಗಳನ್ನು ಸೃಷ್ಟಿ ಮಾಡಿದ್ದು ದೇವರೇ. ಜೇಡನನ್ನು ಸೃಷ್ಟಿ ಮಾಡಿದವರೇ ಮಿಕ್ಕುಳಿದ ಕ್ರಿಮಿಕೀಟಗಳನ್ನು ಸೃಷ್ಟಿ ಮಾಡಿದ್ದು. ಹಾಗಿಂದ ಆ ಕ್ರಿಮಿಕೀಟಗಳನ್ನು ಸಂಪಾದಿಸುವುದಕ್ಕೆ ಒಂದು ದಾರಿಯನ್ನು ಆ ದೇವರೇ ಜೇಡನಿಗೆ ತೋರಿಸಿದ್ದು. ಒಂದು ವಿಶೇಷವಾದ ಸೌಲಭ್ಯ ಯಾವ ಪ್ರಾಣಿಗಳಲ್ಲಿಯೂ ಇಲ್ಲದೇ ಇದ್ದದ್ದು, ಯಾವ ಕೀಟಗಳಲ್ಲಿಯೂ ಇಲ್ಲದೇ ಇದ್ದದ್ದು. ತನ್ನ ಶರೀರದಿಂದಲೇ ಹೊರಡಿಸಿದ ಅಂಟಿನಿಂದ ತಾನೇ ಒಂದು ಬಲೆಯನ್ನು ನೇಯುತ್ತದೆ. ನೇಯುವ ಉದ್ದೇಶ ಏನು? ತನ್ನ ದೇಹವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾದ ಆಹಾರವನ್ನು ಸಂಗ್ರಹಿಸುವುದಕ್ಕೆ ಬೇಕಾಗಿ ವಿಧಿಚೋದಿತವಾಗಿ ಹಾಗೆಯೇ ಬಲಿಯುತ್ತದೆ. ಹೌದು. ಬಲಿದ ಬಲೆಯಲ್ಲಿ ತಾನೇ ಮೊದಲಿಗೆ ಬೀಳುವುದಿಲ್ಲ. ಎಷ್ಟೋ ದಿವಸಗಳ ಕಾಲ ಬಿದ್ದ ಕೀಟಗಳನ್ನು ತಿನ್ನುತ್ತಾ 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 ತನ್ನ ಆಯುಷ್ಯ ಮುಗಿದ ಕಾಲಕ್ಕೆ ತಾನು ನೇಯ್ದಂತಹ ಬಲೆಯಲ್ಲಿ ತಾನೇ ಸಿಕ್ಕಿ ಬೀಳುತ್ತದೆ. ಹೌದು. ಈ ಪ್ರಪಂಚದ ಪ್ರತಿಯೊಬ್ಬನ ವ್ಯವಹಾರವು ಹಾಗೆ. ತನ್ನ ಸುತ್ತ ತಾನೇ ಬಲೆಯನ್ನು ನೇಯ್ದುಕೊಳ್ಳುವ ಜೇಡರಂತೆ ವ್ಯಕ್ತಿಯಾದವನು ಈ ಪ್ರಪಂಚದಲ್ಲಿ ಸಂಸಾರ ಸಂಬಂಧದಲ್ಲಿ ಮುಂದುವರಿದು ಅನೇಕವಾದ ಮೋಹಾದಿ ಪಾಶಗಳಿಂದ ತನಗೆ ತಾನೇ ಬಲೆಯನ್ನು ಸುತ್ತುತ್ತಾ 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 ಇರುತ್ತಾನೆ. ಅಧಿಕಾರ ಅನ್ನುವುದು ಮೋಹ, ಐಶ್ವರ್ಯ ಅನ್ನುವುದು ಮೋಹ, ಹೆಂಡತಿ ಅಂದ್ರೆ ಮೋಹ, ಮಕ್ಕಳು ಅಂದ್ರೆ ಮೋಹ, ದೇಶ ಅಂದ್ರೆ ಮೋಹ, ಪ್ರಜೆಗಳು ಅಂದ್ರೆ ಮೋಹ,
ಎಲ್ಲವೂ ಮೋಹವೇ. ಹೌದು. ಎಲ್ಲ ಪಾಶಗಳನ್ನು ಬಲೀತಾ ವ್ಯಕ್ತಿ ಆದವ ಸಾಗುತ್ತಾನೆ. ಎಲ್ಲಿಯ ತನಕ ತಾನು ಸಿಕ್ಕಿ ಬೀಳುವುದಿಲ್ಲ ಕೇಳಿದರೆ ವಿಧಿ ತನಗೆ ಆಯುಷ್ಯ ಕೊಟ್ಟಷ್ಟು ಕಾಲ ತಾನು ಬದುಕಿ ಉಳಿಯುವುದಕ್ಕೆ ಅವಕಾಶ ಅವನಿಗೆ ಇದ್ದೇ ಇರ್ತದೆ. ಆಗ ಜಾಗ್ರತೆ ಬರ್ತದೆ. ಆ ಕಡೆಗೆ ಹೋಗಬಾರದು, ಈ ಕಡೆಗೆ ಸಾಗಬಾರದು. ಅದನ್ನೇ ನಾನು ನಿನಗೆ ಸೂಚಿಸಿದ್ದು 10 ಸ್ಥಾನಗಳನ್ನು. ಈ 10 ಸ್ಥಾನಗಳಲ್ಲಿಯೂ ನಾನು ಹೋಗದಂತೆಯೇ ನನ್ನನ್ನು ಉಳಿಸಿಕೊಳ್ಳಬಲ್ಲೆ ಅನ್ನುವ ವಿಶ್ವಾಸ ಮಾತ್ರ ಅಲ್ಲ, ನನ್ನ ಅಧಿಕಾರಾವಧಿಯಲ್ಲಿ ಒಬ್ಬನೇ ಒಬ್ಬ ಪ್ರಜೆಯು ಈ 10 ಅವಕಾಶಗಳಲ್ಲಿ ಅವನನ್ನು ಪೀಡಿಸುವುದಕ್ಕೆ ನನಗೆ ಅವಕಾಶವಾಗದಂತೆಯೇ ಬದುಕುತ್ತಾನೆನ್ನುವ ವಿಶ್ವಾಸ ನನ್ನ ಪ್ರಜಾವರ್ಗದವರ ಕುರಿತಾಗಿಯೂ ಉಂಟು. ಒಂದು ವೇಳೆ ನಾನು ಸೂಚಿಸಿದ ದಾರಿಯಲ್ಲಿ ಅರ್ಥಾತ್ ನಾನು ಹೆಣೆದ ಬಲೆಯಲ್ಲಿ ನಾನೇ ಬೀಳುತ್ತೇನೆ ಅಂತಾದ್ರೆ ಅದಕ್ಕೆ ನೀನು ಕಾರಣ ಅಲ್ಲ, ಕಾಲ ಅಮಕಾರಣ ಅಂತ ನಾನು ಭಾವಿಸ್ತೇನೆ. ಆಯ್ತು, ನೀನು ಹಾಗೆ ಭಾವಿಸು, ಹೇಗೆ ಬೇಕಾದ್ರೂ ಭಾವಿಸು. 10 ನೋಡಿ, ಈ 10ರಲ್ಲಿ ಮೊದಲು ಕೆಲಸ ಮಾಡು. ಮತ್ತೆ ನನ್ನ ಕ್ಷೇತ್ರವನ್ನು ಹೆಚ್ಚಿಸಿಕೊಂಡು ಒಂದು 10 ಅಂತ ಲೆಕ್ಕಕ್ಕೆ ಮಾಡಿಕೊಂಡೆ. ತಾಳೇವರದ ಮೇಲೆ ಕೂತು ಎಷ್ಟು ವರ್ಷ ಆಯ್ತು? 60 ವರ್ಷ ಕಳೆಯಿತು. ನಾ ಕೂತದ್ದೇ ಬಂತು. ಈಗ ಸಿಗ್ತಾನೆ ಇಲ್ಲವೇ ಇಲ್ಲ, ಸಿಕ್ಕುವುದೇ ಇಲ್ಲ. ಏನ್ ಮಾಡ್ಲಿ? ಕೊಡ್ಲಿಕ್ಕೆ ಕೊಟ್ಟಿದ್ದಾನೆ. ಆ 10ರ ಒಳಗೆ ಅವ ಬಾರದೇ ಇದ್ರೆ ನಾ ಹೇಗೆ ಅವನನ್ನು ಹಿಡಿಯುವುದು? ಒಟ್ಟು ತಲೆ ಬಿಸಿ ಆಯ್ತಾನೆ. ನೋಡುವ ಒಂದು ದಿನವನ ಪಾಲಗಣವು. ನೀನು ಮಳೆಗಾಲದಲ್ಲಿ ಏನು ಕೆಲಸದಲ್ಲಿ ಇದೇ ಉದ್ಯೋಗ ಮಾಡುದು? ಯಾವ್ದು ಒಡೆಯ? ತೋಟಕ್ಕೆ ನೀರು ಏತದಲ್ಲಿ ಹಾಕುವುದಲ್ಲ ಒಡೆಯ. ಅವನು ಇತ್ತೀಚೆಗೆ ಸ್ವಲ್ಪ ತೋರಾಗಿದ್ದಾನೆ. ಅಡ್ಡ ಬಿದ್ದಾದ್ರೂ ಸಪುರ ಆಗಲಿ ಅಂತೇಳಿ ನಾನು ಒದ್ದಾಟ ಮಾಡುದು. ಈಗ ತೋರಾದವರು ಸಪುರಾಗ್ಲಿಕ್ಕೆ ಅಡ್ಡ ಬೀಳುವುದು ಉಪಾಯ ಆದರೆ ಗಿಡ್ಡಾದವರು ಉದ್ದಾಗ್ಲಿಕ್ಕೆ ಏನಾದ್ರೂ ಮಾಡ್ಲಿಕ್ಕೆ ಆಗುದಿಲ್ಲ. ನೇತಾಡುವ ಪ್ರಯತ್ನ ಮಾಡ್ತಾ ಇದ್ದೇನೆ, ಆದ್ರೆ ಉದ್ದದವರು ಯಾರು ಸಿಗಲಿಲ್ಲ. ಸಿಕ್ಕಿದ್ರೆ ಬಿಡುವುದಿಲ್ಲ. ಯಾವ ನೀನು ಎಲ್ಲಿದ್ದ ಬಂದ್ಯ? ನಾನು ನಿಮ್ಮವರಲ್ಲ ಒಡೆಯ.
ನಿನ್ನ ತಪ್ಪಲ್ಲ ಇದು, ಇಲ್ಲ ನಿನಗೆ ಕಂಠಪಾಠ ಮಾಡಿಸಿದವನ ತಪ್ಪು. ವಾ, ಬರೆದುಕೊಟ್ಟದ್ದು ಮಾತ್ರ, ಮತ್ತೆ ನೀನು ಹೇಗೆ ಅದನ್ನು ಅಭ್ಯಾಸ ಮಾಡಿದ್ದು ನೋಡ್ಲೇ ಇಲ್ಲ ಬಹುದು. ಹೆಚ್ಚಿನವರೆಲ್ಲ ಹಾಗೆ ಅಲ್ವಾ, ಗುರುಗಳು ಬರೆದು ಕೊಟ್ಟದನ್ನು ಬಾಯಿಪಾಠ ಮಾಡಿ ಹಾಕುವುದು. ಅಲ್ಲ ಹೌದು, ವಾ, ಆದ್ರೆ ಅದನ್ನು ಸರಿಯಾಗಿ ಹೇಳಬೇಕೋ ಬೇಡ. ಗುರುಗಳು ಬರೆಯುವಾಗ ಸರಿ ಬರೆದಿದೆ ಅಲ್ವಾ ಇವನು ಹೇಳುದು? ಅರವಿಂದ ಪಾದವ ಅಲ್ಲ, ಪಾದಾರವಿಂದ, ಆ ಪಾದಾರವಿಂದಗಳೇ ಪ್ರಣಯ ಅಲ್ಲ ಹಾ. ಪ್ರಣಾಮ. ಪ್ರಣಾಮ ಮಾಡಿದ್ದೀರಿ. ನಾವು ನಿಮ್ಮವರೇ ಒಡೆಯ. ಇಷ್ಟು ಹೇಳಿದ ಮೇಲೆ ಅರ್ಥ ಆಯ್ತು ನನಗೆ. ವಾ, ಎಲ್ಲಿಯೋ ನೋಡಿದ ಹಾಗುಂಟು. ಹೌದು, ನೀವು ಹೇಳಿದ್ರಿ ಅಲ್ವೇ, ಮಕ್ಕಳೇ ನೀವೆಲ್ಲ ಸೋಮವಾರ ಆಗಬಾರ್ದು ದುಡಿ. ಮಂಗಳವಾರ ಆಗಬೇಕಂತ ಅಲ್ಲ ಹಾಗಲ್ಲ, ಜೀವನದಲ್ಲಿ ಸೋಮಾರಿಗಳಾಗಬಾರದು, ಆಗಬಾರದು, ದುಡಿದುಬೇಕು ಅಂತ ಹೇಳಿದ್ರಲ್ವೇ. ಕಾಯಕವೇ ಹಾ, ಕೈಸಾಲೆ ಅಂತ ಹೇಳಿ. ಕಾಯಕವೇ ಕೈಲಾಸ ಅಂತ. ಕೈಲಾಸ ಕೈಲಾಸ, ಕಾಯಕ ಇಲ್ಲದಿದ್ರೆ ಮತ್ತೆ ಕೈಸಾಲವೇ ಮಾಡೋದು. ನಾಯರೇ, ನೀವು ಹೇಳಿದ್ರಲ್ವೇ, ಜಪತೋ ಜಾಸ್ತಿ ದುರ್ಭಿಕ್ಷಂ, ಕೃಷಿತೋ ಜಾಸ್ತಿ ಸುಭಿಕ್ಷಂ ಅಂತ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ, ಭಿಕ್ಷಂ, ಜಪತೋ ನಾಸ್ತಿ ಪಾತಕಂ, ಹೌದೌದು. ಮೌನೇನ ಕಲಹಂ ನಾಸ್ತಿ, ಹಾ, ನಾಸ್ತಿ ಜಾಗರತೋ ಭಯ. ಅದಕ್ಕೆ ನಾನೀಗ ಮಾತಾಡೋದನ್ನು ಕಮ್ಮಿ ಮಾಡಿದ್ದೇನೆ. ಅದು ನನ್ನ ಪುಣ್ಯ. ಈಗ ನೀನು ಮಾತಾಡುದು ನಾನು ಮಾತಾಡುದು ಅಂತಂದ್ರೆ ಕೇಳುವ ಯಾರು? ಹೌದು, ಮತ್ತೆ ತಾಳ ಬದಲೇ ಮಾಡಬೇಕು. ರಾಯರೇ, ಹಾಗಲ್ಲ, ನೀವು ಹೇಳಿದ್ರೆ ನಮಗೆ ಸರಿಯಾಗಿ ನೆನಪುಂಟು ರಾಯರೇ. ನೀವು ಹೇಳಿದ್ದೀರಿ ಬಾಯಿ ಕೆಸರಾದರೆ ಕೈ ಮೊಸರು ಅಂತ ಹೇಳಿದ್ದೀರಿ. ಏ ಪುಣ್ಯಾತ್ಮ, ಓ, ನೀನು ಹೇಳುವುದು ಏನು ಬೇಕಾಗ್ತದೆ, ಹಾ, ಆದ್ರೆ ನೀವು ಹೇಳಿದ್ದೀರಿ ಅಂತ ಒಂದು ವಾಕ್ಯ ಮಾತ್ರ ಹಿಂದಿನಿಂದ ಸೇರಿಸಿದ. ಯಾಕೆಂದ್ರೆ ಕೇಳಿದವರೆಲ್ಲ ನನ್ನ ಬುದ್ಧಿಯ ಮಟ್ಟವನ್ನು ಅಳೆಯುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಹೌದೌದು. ನಾನು ಹಾಗೆ ಹೇಳಿದೆನಾ? ಇಲ್ವೇ, ಕೈ ಮೊಸರಾದ್ರೆ ಬಾಯಿ ಕೆಸರು ಅಂತ. ಮೊಸರು ಅಲ್ಲೇ ಇತ್ತು, ಆಚೀಚೆ ಆಯ್ತು ಅಷ್ಟೇ ರಾಯರೇ. ಆಚೀಚೆ ಆದ್ರೆ ಬಾಯಿಗೆ ಕೊನೆಗೆ ಕೆಸರೇ ಗತಿ. ರಾಯರೇ, ನೀವೆಲ್ಲ ಬೇಕಾದಷ್ಟು ಬೆಟ್ಟ ಗುಡ್ಡವನ್ನೆಲ್ಲ ಸಮತಟ್ಟು ಹೊಸ ಫಸಲಲ್ವೇ. ಹಾ 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 ಹಾ. ಅಲ್ಲ, ಈಗ ನೀನು ಓ, ನಿನ್ನ ಮಕ್ಕಳಲ್ಲಿ ಹೇಳಿ ನಿನಗೆ ಕಡಿಯುವಾಗ ಮಾಡಬೇಕಿತ್ತು. ಅದಲ್ಲ, ಅವ್ರು ಯಾರಿಲ್ಲ, ಮಕ್ಕಳೆಲ್ಲ ಊರು ಬಿಟ್ಟು ಹೋಗಿ ಆಗಿದ್ದಾರೆ ರಾಯರೇ. ಹಾಗೆ ನಿಮ್ಮ ಮಗನಾಗೆ ನಾನಿರುವಂತ ನಾನೇ ನಿಮ್ಗೊಂದು ಬಾಳೆಗೊನೆ ಕಡಿಬೇಕಂತ ಯೋಚನೆ ಮಾಡಿದ್ದೀನಿ. ಆಗ್ಲಿ, ಒಂದು ಸಮಾಧಾನ ಇದ್ದಾನೆ. ಓ, ನನ್ನ ಮಕ್ಕಳು ಗುರುಮಠಕ್ಕೆ ಹೋದ್ರು ಹಾ. ಬಾಳೆಗೊನೆ ಕಡಿಲಿಕ್ಕಾದ್ರೂ ಅಗತ್ಯಕ್ಕೊಬ್ಬ ಮಗ ಹತ್ರ ಇದ್ದಾನಲ್ಲ. ಹೌದು ರಾಯರೇ. ಹಾಗೆ ಏನ್ ಮಾಡುದು, ನಿಮ್ಮ ಮಂಗ ಬುದ್ಧಿ ಮಂಗ ಬುದ್ಧಿ. ಏಯ್, ಓ, ಮುಸುಡು 32 ಮಾಡ್ತೇನೆ ಈಗ. ಸಲುಗೆ ಹೆಚ್ಚಾಗಿ ಹೋಯ್ತೇನೋ. ಯಾಕೆ ರಾಯರೇ? ನನ್ನ ಮುಂಭಾಗದಲ್ಲಿ ನಿಂತು ನನ್ನನ್ನು ಮಂಗ ಅಂತ ಹೇಳಿ. ಹಾಗಲ್ಲ, ನಾವು ನಿಮ್ಮವರೇ, ಭೂಮಿಯೂ ನಿಮ್ಮದೇ, ಫಸಲು ನಿಮ್ಮದೇ, ಬೀಜವೂ ನಿಮ್ಮದೇ, ಮಂಗಗಳು ನಿಮ್ಮದೇ ಅಲ್ವ ರಾಯರೇ? ಮತ್ತೆ ನಿನ್ನದೆಂತ? ನನ್ನದೇನಿಲ್ಲ, ಖಾಲಿ ಉಳುಮೆ ಮಾತ್ರ. ದುಡಿಮೆ ನಿನ್ನದಲ್ವೇನೋ? ಹೌದು. ತಮ್ಮ ದುಡಿಮೆಯ ಕುರಿತಾದ ಸ್ವಾಯತ್ತೆ ಪ್ರತಿಯೊಬ್ಬನಲ್ಲಿಯೂ ಬೇಕು. ವಾ, ಅದಕ್ಕೆ ಆತ್ಮಾಭಿಮಾನ ಅಂತ ಹೆಸರು. ಹಾ, ಒಡೆಯನಲ್ಲಿ ಗೌರವ ಬೇಡ ಅಂತಲ್ಲ, ವಾ, ದನಿ ದನಿಯೇ ದನಿ. ಅವನು ಮಾಡಿಸುವುದಕ್ಕಿದ್ದವ. ಹಾ. ಆದ್ರೆ ವಾ. ಮಾಡುವವ ನೀನು ಅನ್ನುವಂತಹ ಸ್ವಪ್ರಜ್ಞೆ ಬೇಡವೇನು? ಉಂಟು ರಾಯರೇ. ದುಡಿಮೆ ನಿನ್ನದೇ ಅಲ್ಲ. ದುಡಿಮೆ ಮಾಡಿ ನಮಗೆ ರಾಯರೇ ಕೈಗೆ ಬಂದದ್ದು ಬಾಯಿಗೆ ಬರುವುದಿಲ್ಲ ರಾಯರೇ. ಅದೇನು ಕೈ ಮೇಲೆ ಹೋಗುದಿಲ್ವಾ? ಆಗಲ್ಲ, ನಮಗೆ ಪಾರ್ಶ್ವವಾಯು ಆದಷ್ಟಲ್ಲ. ಪ್ರಾಣಿಗಳ ಉಪದ್ರ ರಾಯರೇ, ಪ್ರಾಣಿಗಳ ಹೌದು. ಏನೇನು ಪ್ರಾಣಿಗಳು? ಹೇಳ್ ರಾಯರೇ, ಸಾಯಿರ. ಕಾಗೋಳ ಕಾಣೆಯು ಕಾಗೋಳ ಕಾಣೆಯು ಕುಳಿತಿರುತ್ತೆಯು ಮತ್ತೆ ಕಾಡನೆ ಕಾಣಂದಿಯು ಎಡೆಬಿಡದು ಪವನ ಹುಡಿ ಹುಟ್ಟಿ ಉದಯ ನಡೆಯದ ಹಿಂಸೆಯ ತಡೆದೊಡ್ಡಾಗಲು ತಾವಂದ್ರೆ ಕೇಳ್ಬೇಕಯ್ಯ ಮಾತಾ ಕಾರಗಡ್ಡಿ. ಇವನ ಅಜ್ಜಿಗೆ ಅದೇ ಕೆಲಸ, ದಿವಸ ಅದೇ, ಬೇರೆ ಉದ್ಯೋಗ ಇಲ್ಲ. ಕಾರಗಡ್ಡಿ ಮಾಡುದು. ಸಂತೆಗೆ ಸಂತೆಗೆ ಕೊಂಡು ಅವ್ನು ಕದ್ದು ತಗೊಂಡು ಹೋಗುದು. ಇವನ ಅಪ್ಪನಿಗೆ ಉಂಚೆ ಬೀಜ ಮಾರುದು. ಸರಿ ಹೇಳು ಪುಣ್ಯಾತ್ಮ. ಕಾರಗಡ್ಡಿ ಕಪ್ಪಿ ಹಾ, ಕರಡಿ ಕರಡಿ ಹೇಳು. ಹಾ, ನೀನು ಅವರಿಗೆಲ್ಲ ಸ್ವಲ್ಪ ಹೇಳಿಕೊಡ್ಬೇಕು. ಹೇಳಿದ್ದೇನೆ. ಅಲ್ಲಿ ಬೇರೆಯವರು ಹೇಳಿಕೊಡುದು, ಇಲ್ಲಿ ನಾನು ಹೇಳಿಕೊಡುದು. ನೀನು ಬಂದಲ್ಲಿಗೆ ಒಮ್ಮೆಗೆ ಅವರ ಹತ್ರ ಹೇಳು ಅಂದ್ರೆ ಅವರೆಂತ ಹೇಳು? ಅದು ಎರಡು ಸೇರಿ ಮಿಶ್ರಣಾಗಿ ಈಗ ವ್ಯತ್ಯಾಸ ಆಗುತ್ತೆ. ಈಗ ಅವರು ಹೇಳಿಕೊಡುವವರು ಹೇಳಿಕೊಟ್ಟಿದ್ದಾರೋ ಅಂತ ಅದನ್ನು ನೀವು ಕೇಳಬೇಕು. ಹಾ, ಸರಿ ಹೇಳು ಪುಣ್ಯಾತ್ಮ. ಕಾರಗಡ್ಡಿ ಹಾ, ಅದಾಯ್ತು. ಬಂತು. ಹಾ, ಬಂದು ಏನು ಮಾಡಿತು? ಯಾರಿಗೊತ್ತು ಬಂದು ಅದು ಗೊತ್ತಾಗಿಲ್ಲ ನಿಮಗೆ. ಹಾ, ನಿಮ್ಮ ಅಜ್ಜನು ಹೊತ್ತುಕೊಂಡು ಹೋಯ್ತು. ಹೌದು. ಇವನ ಕಾರಗಟ್ಟಿ ನನ್ನ ಅಜ್ಜಿ ಹೊತ್ಕೊಂಡು ಹೋಗಿ ಸಂತೆಗೆ ವ್ಯಾಪಾರ ಮಾಡ್ಲಿಕ್ಕ. ಇವನ ಅಜ್ಜಿ ಕಾರಗಡ್ಡಿ ಮಾಡುದು ಅಂತ ನೀನು ಹೇಳು. ಹಾ, ಅವ ಹೇಳ್ತಾನೆ ಕಾರಗಡ್ಡಿ ಬಂದ ಮೇಲೆ ನಿನ್ನ ಅಜ್ಜಿಯನ್ನೇ ಹೊತ್ತುಕೊಂಡು ಹೋದ್ರು. ಏ ಮಲೆ ಮಂಗ, ಸರಿ ಹೇಳು. ಕಾರಗಡ್ಡಿ ಬಂತು. ಹಾ, ನಿಮ್ಮ ಅಜ್ಜಿಯನ್ನು ಹೊತ್ತುಕೊಂಡು ಹೋಯ್ತು. ಸರಿ. ಹಾ, ಇನ್ನೇನು ಬಿಡಿಸ್ತೇವೆ ಅಂತ ಹೋಗ್ತೇವಾ? ನಿನ್ನ ಅಜ್ಜ ಬಂದ. ಅಲ್ಲ, ಅಜ್ಜಿ ಕತೆ ಗೋವಿಂದಾರಿ ಗೋವಿಂದ. ಎಲ್ಲ ಪ್ರಾಣಿಗಳು ಪಕ್ಷಿಗಳು ರಾಯರೇ ನಮಗೆ ಉಪದ್ರ ಕೊಟ್ಟವರು ಬಂದಿದೆ, ಕಷ್ಟ ರಾಯರೇ. ಅಥವಾ ಇದು
ಶ್ರಮವಹಿಸಿ ಹಾ. ಭೂಮಿಯಲ್ಲಿ ನೀವು ಮಾಡಿದಂತಹ ಕೆಲಸ ಓ, ಫಲ ನೀಡಿದರೂ ಹಾ. ಉಣ್ಣುವುದಕ್ಕೆ ಅವಕಾಶ ಇಲ್ಲದ ಹಾಗಾಗಿ ಹೋಗಿದೆ. ಹೌದು ರಾಯರೇ. ಕ್ರೂರ ಮೃಗಗಳ ಹಾವಳಿ ಹಾ. ಯೋಚಿಸಬೇಕಾದದ್ದಿಲ್ಲ. ಹಾ. ಬೇಟೆಯಾಡದೆ ಕಾಲ ಬಹಳ ಆಗಿ ಹೋಯಿತು. ಹೌದು. ಆದ್ದರಿಂದ ಹಾ. ಬೇಟೆಗೆ ನಾನೇ ಮನಸ್ಸು ಮಾಡಿದ್ದೇನೆ. ಅದೇ ರಾಯರು ತುಂಬಾ ಬೇಟೆ ಆಡ್ತಾರೆ ಅಂತ ನಾವು ಕೇಳಿದ್ದೇವೆ, ನೋಡ್ಲಿಲ್ಲ. ಈ ಸಲ ಒಂದು ಹೇಗೆ ಬೇಟೆ ಆಡ್ತೀರಿ ಅಂತ ನೋಡುವ ಅಂತೇಳಿ ಒಂದು ಕುತೂಹಲ ನಮಗೂ ಇದೆ ರಾಯರೇ. ನೀವು ಮಾತ್ರ ಅಲ್ಲ, ಓ. ಬೇಕಾದಂತಹ ಸಕಲ ಸನ್ನಾಹಗಳು ಬೇಕು. ಓ. ಶಬರ ಪಡೆ ಬೇಕು. ಹಾ. ವಿಚಾರ? ಶಬರ ಯಾರಿದ್ದಾರೆ? ಶಬರ ಯಾರು ಯಾಕೆ? ಅಲ್ಲ, ಪಡೆಗಳು. ಶಬರ ಪಡೆ. ಶಬರ ಪಡೆ. ಹಾ. ಹಾ. ಆಮೇಲೆ ಅದ್ರಲ್ಲೆಲ್ಲ ಭಯಂಕರ ಪ್ರಶಸ್ತಿ ಪಡೆದವರಿದ್ದಾರೆ ನಮ್ಮಲ್ಲಿ. ಯಾರೆಲ್ಲ? ಹರಿಗಲ್ಲನ, ಹುಲಿಬಾಕ, ಸೂಕರ ಮೃತ್ಯು, ಸಾರಂಗ ಮರ್ದನ, ಮರೆಮಾರಿ, ಕಾಡ್ಕೊಣ ಕಂಟಕ, ಪಲ್ಲು ಕಮಲ್ಲ, ಯಂಕ, ತೂಮ, ತುಕ್ರ, ಮಡಿಯ, ಮಡ್ಡಿ, ಐತ, ಸೋಮ, ಶಂಕರ, ಸುಣ್ಣಂಬಳ ಎಲ್ಲ ಇದ್ದಾರೆ. ಆಗಲಿ, ಓ, ಒಬ್ಬೊಬ್ಬರು ಒಂದೊಂದರಲ್ಲಿ ವಿಶಾರದರು. ಹೌದೌದು ಅಲ್ವಾ? ಹೌದು, ಭಯಂಕರ ಅವರೆಲ್ಲ. ಈ ಸುಣ್ಣಂಬಳ ಯಾವುದರಲ್ಲಿ ವಿಶಾರ? ಅವರು ಕರ್ಕೊಂಡು ಹೋಗುದ್ರಲ್ಲ, ನಮ್ಗೆ ಮುಖ್ಯಸ್ಥ ಅವರೆಲ್ಲ. ನೀವು ಮೊದಲು ಬೇಟೆಗೆ ಹೋಗ. 4, 5, 6 ಪಡೆಗಳಿಗೆ ಅವರೇ ಮುಖ್ಯಸ್ಥ. ಈ ಸಲ ಸುಣ್ಣಂಬಳ ಬೇಡ, ನಾನೇ ಬರ್ತೇನೆ. ಹೌದಾ? ಹೌದು. ಆಯ್ತು ರಾಯರೇ. ಬಾಕಿದವರೆಲ್ಲ ಬರ್ಲಿಕ್ಕೆ ಹೇಳು. ಸರಿ. ಆಯುಧ ಬೇಕು. ಆಯುಧ ಉಂಟು. ಏನು? ಕತ್ತಿ, ಬಡಗತ್ತಿ, ಬರ್ಚಿ, ತ್ರಿಶೂಲ, ಪ್ರಾಸ, ಪಾಶ, ಉದ್ಗರ, ಕೋರೆತ್ತು, ಕೋಲು, ಬಿಲ್ಲು ಎಲ್ಲ ಉಂಟು ರಾಯರೇ. ಎಲ್ಲ ಉಂಟು. ಉಂಟು. ಬಲೆ ಬಲೆ ಉಂಟು. ತಡಿಕೆ ಬಲೆ, ಕಟ್ಟಿ ಬಲೆ, ತೊಟ್ಟಿ ಬಲೆ, ತೋರು ಬಲೆ, ಕೋಲು ಬಲೆ, ಕಲ್ಲಿ ಬಲೆ, ಅಂಚು ಬಲೆ, ಇಂಚು ಬಲೆ, ಕೋದು ಬಲೆ, ಬಿಸಲೆ, ಎಕ್ಕಲೆ, ಮುಟ್ಟಲೆ, ಪಕ್ಕಿ ಬಿಡಿಚು ಬಲೆ, ಕಿಲಿಂಜಿ ಬಲೆ, ನುಸಿ ಬಲೆ ಎಲ್ಲ ಉಂಟು ರಾಯರೇ. ಇದೆಲ್ಲ ಉಂಟು. ಇದರ ಉಪಯೋಗ ಆದ್ರೂ ಗೊತ್ತುಂಟ ನಿನಗೆ? ಉಪಯೋಗ ಇವತ್ತು ಮಾಡಬೇಕಷ್ಟೇ. ಹೌದಾ? ಹೋಗ್ಲಿ, ಇನ್ನು ಬಲೆ ಉಪಯೋಗ ಹೇಗೆ ಅಂತ ಬೇಡ. ಆಯ್ತು ರೀ. ಅಲ್ಲಿ ನಿನ್ನ ಕಾರ್ಯಕ್ಷಮತೆಯನ್ನು ಕಾಣೋಣ. ಓ. ಆದ್ರೆ ಒಂದು ಮುಖ್ಯವಾದದ್ದನ್ನೇ ಮರೆತೆ. ಯಾವ್ದ್ರಿ? ಕುನ್ನಿಗಳು ಬೇಡವೇನೋ? ಹೌದು, ನಮ್ಮಲ್ಲಿ ಪಕ್ಕಿ ಗುಂಡಿ ಉಂಟು, ನಾಯಿ ಗೊಡ್ಡು ಉಂಟು. ಅದೇ ಪಕ್ಕಿ ಕುನ್ನಿ ಅಂದ್ರೆ ಪಕ್ಕಿ ಗುಂಡಿ ಅಂತ ಹೇಳಿದ್ರೆ ಬೊಗ್ಗಿ, ಹ್ಮ್. ನಾಯಿ ಗೊಡ್ಡು ಅಂತ ಹೇಳಿದ್ರೆ ಗಂಡು. ಹೌದಾ? ಬೇಟೆಗೆ ಎರಡನ್ನು ಇಟ್ಕೊಂಡಿದ್ದೇನೆ ನಾನು. ಎರಡು ಉಂಟಾ? ಹೌದ್ರಿ. ಅದು ಬೇಕಾದ್ರೆ? ಯಾಕಂದ್ರೆ ಈ ಪಕ್ಕಿ ಗುಂಡಿಗಳು ಅಲ್ಲೇ ತಿನ್ಕೊಂಡು ಆಚೆ ಈಚೆ ಓಡಾಡ್ತಾ ಇರ್ತವೆ. ಈ ನಾಯಿ ಗೊಟ್ಟುಗಳು ಮಲಗಿಕೊಂಡಿರ್ತವೆ. ಈ ಪಕ್ಕಿ ಗುಂಡಿಗಳು ಎತ್ತರ ಇದ್ದಾಗ ಈ ನಾಯಿ ಗೊಟ್ಟುಗಳು ಸರ ಎತ್ತರದಲ್ಲಿರ್ತವೆ. ನಕ್ಕು ನಕ್ಕು ನಕ್ಕದು ತಿರುಗ್ತಾ ಇರ್ತವೆ ರಾಯರೇ. ನಾಯಿ ಇಲ್ಲದ್ರೆ ಕೆಲವು ಸಲ ಇವರಿದ್ದಾನೆ, ಇವನಿಲ್ಲದ್ರೆ ನಾನಿದ್ದೇನೆ. ಅವ ಯಾಕೆ ನೀನ್ ಯಾಕೆ? ಅವ ಮೂಸುವುದಕ್ಕೆ, ನಾನು ಸೂಚನೆ ಕೊಡುವುದಕ್ಕೆ. ನೀನು ಎಬ್ಬಿಸುವುದಕ್ಕೆ. ಹೌದು. ಅವ ಹಾ. ಪರಿಮಳದ ಜಾಡನ್ನು ಹಿಡಿಯುವುದಕ್ಕೆ. ಹೌದು, ಎಲ್ಲಾದ್ರೆ ಪಕ್ಕನೆ ಹಂದಿ ಬಂದ್ರೆ ದೂರದಲ್ಲಿದ್ದವರಿಗೆ ನಾನೇ ಸೂಚನೆ ಕೊಡುದು. ಹೇಗೆ? ಇದು ಹಂದಿ ಬಂದದ್ರ ಸೂಚನೆ. ಹೌದು. ಈಗ ಬೇರೆ ಮೃಗ ಬಂದ್ರೆ? ಬೇರೆ ಮೃಗ ಬಂದ್ರೆ ಸಣ್ಣ ನಾಯಿ ಅದು. ದೊಡ್ಡ ಮೃಗ ಹಂದಿ ಬಂದ್ರೆ ಹಾಗೆ. ಹೌದು. ಆಗ ಬೊಗಳಿದಾಗ. ಹೌದು. ನನಗೆ ಬೇಟೆಗೆ ಹೋಗಿ ಗೊತ್ತಾಗಬೇಕು, ಅದಕ್ಕೆ ಹೇಳಿದ್ದು. ಈ ಸಣ್ಣ ಮೃಗಗಳು ಬಂದ್ರೆ ಇದು. ಹೌದು. ಮತ್ತಿನ್ನು ಕೆಲವೆಲ್ಲ ಹೊಡೆಯಲಾರದಿದ್ದ ಮೃಗಗಳು ಬಂದ್ರೆ? ಹೊಡೆಯಲಿದ್ದ ಮೃಗಗಳು ಬಂದ್ರೆ ಈ ಹಳೆಯ ನಾಯಿಗಳು ಕೂತ್ಕೊಂಡಲ್ಲಿ ಈ ಕೂಗು ಕೇಳಿದ್ರೆ ಹೊಡಿಲಿಕ್ಕಿಲ್ಲ, ಹೊಡಿಲಿಕ್ಕಿಲ್ಲ. ಅದು ಬಲ ಹಾಕಿ ಹಿಡಿಯ. ಹೌದೌದು. ಹಾಗೆಲ್ಲ ವಿಧ ವಿಧದ ಆಯ್ತಲ್ಲ. ಹಾ? ಸಿದ್ಧವಾಗಿದೆ? ಹೋಗೋಣ. ಕಾನನದೊಳಗ ಬಂದು
ಸಿಕ್ಕಿಯಾನು ಅಂತ ಇವತ್ತು ಸಿಕ್ಕಿದ ಅವನ ಮುಂಭಾಗದಲ್ಲಿ ಪರಿಣಾಮವಾಗಿ ಮಾಡ್ತೇನೆ. ಬೇಟೆಯಾಡುತ್ತಾ ಕಾರಣಾಂತರದಲ್ಲಿ ಮುಂದುವರಿಯುತ್ತಿರುವ ಹಾಗೆ ಖಂಡಿತಲ್ಲ ಕಣ್ಣ ಮುಂಭಾಗದಲ್ಲಿ ಒಂದು ಜಿಂಕೆ ಅದು ತನ್ನ ಪ್ರಾಣ ಭಯದಿಂದ ಓಡುತ್ತಿರುವ ಅದನ್ನು ಯಾವ ಕಾರಣಕ್ಕೂ ಬಿಡಕೂಡದು. ಜಿಂಕೆಯನ್ನು ಬೆನ್ನಟ್ಟುತ್ತಾ ಇದ್ದಾನೆ. ಮೃಗಯ ವ್ಯಸನ ಇದಕ್ಕಿಂತ ಹೆಚ್ಚು ಬೇಕಾ? ಅದು ಬೇಡ, ಸಾಕು. ನನಗೆ ಹಿಡಿಲಿಕ್ಕೆ ಸಾಕು. ನಾನು ಅವನನ್ನು ಹಿಡಿದ ಪರಿಣಾಮ ಮುಂದಿನ ದೃಶ್ಯ ಏನು ಅಂತ ನಿರೀಕ್ಷಿಸಿ. ವನದಿ ಬಿಡದೋಡುತ್ತ ಸಾಗಿದ ಮನುಜ ಸಿಂಹರು ಮಿಗವ ಕಾಣದೆ ದಣಿರು ತ್ರಿಷಿ ಹಸಿವುಗಳ ಬಾಧೆಯ ತಳಲಾರದೆಯೇ ದಣಿದು ತ್ರಿಷಿ ಹಸಿವುಗಳ ಬಾಧೆಯ ತಾಳಲಾರದೆಯೇ ವನದಿ ಬಿಡದು ಓಡುತ್ತ ಸಾಗಿದ ಮನುಜ ಸಿಂಹನು ಮಿಗವ ಕಾಣದೆಯೇ ಏನು ಮಾಯಾಮೃಗವೋ ಇದು? ಇಲ್ಲದಿದ್ರೇನು ಕಣ್ಣ ಮುಂಭಾಗದಲ್ಲಿ ಕಾಣ ಸಿಕ್ಕಿದ ಹರಿಣವೊಂದನ್ನು ಬೇಟೆಯಾಡೋಣ. ಈ ಉದ್ದೇಶದಿಂದಲೇ ತುರಗವೇರಿ ಬಹಳ ವೇಗದಿಂದಲೇ ನಾನು ಮುಂದಕ್ಕೆ ಗಮಿಸಿದೆ. ತೀರ ಸನಿಹದಲ್ಲಿ ಒಮ್ಮೆ ಕಾಣಿಸ್ತದೆ, ಅರೆ ಕ್ಷಣದಲ್ಲಿ ಕಣ್ಣ ನೋಟದಿಂದಲೇ ಮರೆಯಾಗಿ ಸಾಗುತ್ತದೆ. ಅದನ್ನು ಬೆಂಬತ್ತುತ್ತಾ ಬಹುದೂರದವರೆಗೆ ನಾನು ಬಂದರೂ ಅದನ್ನು ಹೊಡೆಯುವುದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಕಣ್ಣರಳಿಸಿ ಸುತ್ತಮುತ್ತ ಹರಿಯಗೊಟ್ಟರೂ ನನ್ನ ದೃಷ್ಟಿಯ ಪಥಕ್ಕೆ ಆ ಹರಿಣವೇ ಗೋಚರಿಸುವುದಿಲ್ಲ. ಅದು ಹೋಗಲಿ, ಹರಿಣ ಒಂದು ಸಿಗದೇ ಇದ್ದದರಿಂದ ಏನೂ ಆಗುವುದಕ್ಕಿಲ್ಲ. ಆದರೆ ನನಗೆ ಯಾಕೆ ಇಂತಹ ಆಯಾಸ ಆಯಿತು? ಅಬ್ಬಬ್ಬ, ಅಸಹಾಯ ಶೂರನಾಗಿ ಏಕಾಂಗ ವೀರನಾಗಿ ವಿರೋಧಿ ನೃಪರ ಮಧ್ಯದಲ್ಲಿ ಅನೇಕರು ನಾಲ್ಕು ದಿಕ್ಕುಗಳಿಂದ ಮುತ್ತಿ ಕಾಳಗವನ್ನು ಮಾಡುವ ಕಾಲಕ್ಕಾದರೂ ಅವರಲ್ಲಿ ಏಕಾಂಗಿಯಾಗಿ ಹೋರಾಡಿ ಜಯವನ್ನು ಹೊಂದಿದಂತಹ ಸಾಮರ್ಥ್ಯ ನನ್ನದು. ಆದರೆ ಈ ಕಾಡಿನಲ್ಲಿ ಈ ಹರಿಣವನ್ನು ಬೆಂಬತ್ತಿ ಶರೀರಕ್ಕೆ ಹೇಳಲಾರದೇ ಇದ್ದ, ತಡೆದುಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇರುವ ದಣಿವು ಆವರಿಸಿತಲ್ಲ. ಕೈಕಾಲುಗಳು ನಡುಗುವುದಕ್ಕೆ ಪ್ರಾರಂಭ ಆಗಿದೆ. ಶರೀರ ಎಲ್ಲ ಬೆವರಿ ತೊಯ್ದು ತೊಪ್ಪೆಯಾಗಿ ಹೋಗಿದೆ. ಗಂಟಲೊಣಗಿದೆ. ಒಂದು ಗುಟುಕು ನೀರು ಕುಡಿಯದೇ ಇದ್ದರೆ ನನ್ನ ಪ್ರಾಣವೇ ಉಳಿಯುವ ಸ್ಥಿತಿ ನನಗೆ ಕಾಣಿಸುವುದಿಲ್ಲ. ಯಾಕಿಂತಹ ಬಳಲಿಕೆ ಈ ಗುಂಡಾರಣ್ಯದಲ್ಲಿ? ನನಗೆ ಹಸಿವು. ಮುನಿಶಮೀಕನ ಪರ್ಣ ಕೂಡಿಕೊಂಡು ಮುನಿಶಮೀಕನ ಪರ್ಣ ಕೂಡಿಕೊಂಡು ಅನಿತರು ಯೋಗ ಬಿಗಿಳಿದ ಒಂದು ಸಮಾಧಾನವಾಯಿತು. ಆ ಮುನಿಯೋ ಮನ್ನಿಸದ ಕಾಣುತ್ತ
ಸಹನೆಯ ತಡೆಯೋ ಈ ಗೊಂಡಾರಣ್ಯದ ಮಧ್ಯದಲ್ಲಿ ನನ್ನ ಹಸಿವು ಬಾಯಾರಿಕೆಗಳನ್ನೆಂದು ನೀಗಿಕೊಳ್ಳೋಣ. ಈ ಯೋಚನೆಯಿಂದಲೇ ಸುತ್ತಲೂ ನಾನು ಅರಸುತ್ತಾ ಮುಂದೆ ಸಾಗಿದರೆ ಸುಕೃತ ವಿಶೇಷವೇ ಇರಬೇಕು. ಒಂದು ಎಲೆಮನೆ ಗೋಚರಿಸಿತು. ಅದರ ಸನಿಹವನ್ನು ಪ್ರವೇಶಿಸಿದರೆ ಒಬ್ಬ ತಪಸ್ವಿ ತಪಸ್ಸನ್ನು ಸಗುತ್ತಾ ಇಲ್ಲಿದ್ದಾನೆ. ಆಗಲಿ ನಮ್ಮ ಪೂರ್ವಜರ ಪುಣ್ಯ ಇಲ್ಲದಿದ್ರೆ ಈ ಸಮಯದಲ್ಲಿ ಇಂಥದ್ದೊಂದು ಆಶ್ರಮ ಸಿಗುವುದಕ್ಕೆ ಹೇಗೆ ಸಾಧ್ಯ? ಒಬ್ಬರು ತಾಪಸ್ಸರು ನಮಗೆ ಸಿಗುವುದಕ್ಕೆ ಹೇಗೆ ಸಾಧ್ಯ? ಅವರಲ್ಲೇ ಕೈ ಮುಗಿದು ನನ್ನ ಬಾಯಾರಿಕೆಯನ್ನು ನೀಗಿಸಿಕೊಳ್ಳುವಲ್ಲಿ ಮುಂದಾಗಬೇಕಾಗಿದೆ. ಉದಕವ ಕೊಡು ನೀಯೇ ಉರ್ವಿಗೆ ಉದಕವ ಕೊಡು ನೀಯೇ ಉದಕವ ಕೊಡು ಕಾಂತಾರದಿ ಸತತವು ಅಲೆದು ಅತಿ ಬಳ್ಳಲಿಗೆ ನೋಡು ಸದಯನೆ ಕೃಪೆ ಉದಕವ ಕೊಡು ಮುನಿಯೇ ಉರ್ವೀಶಗೆ ಉದಕವ ಕೊಡು ಮುನಿಯೇ ಉದಕವ ಕೊಡು ಮುನಿಯೇ ಹಸ್ತಿನಾವತಿಯ ಸಿಂಹಾಸನಾರೋಹಣವನ್ನು ಮಾಡಿದ ಪಾಂಡವ ವಂಶದ ಉತ್ತರಾಧಿಕಾರಿಯಾದ ಪರೀಕ್ಷಿತ ನಾಮಕನಾದಂತಹ ಚಕ್ರವರ್ತಿ ಅಭಿವಾದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುನಿಶ್ರೇಷ್ಠ, ತಪೋನಿರತನಾಗಿ ಕುಳಿತಿದ್ದೆ. ಕಾಡಿನ ಮಧ್ಯದಲ್ಲಿ ಎಲೆಮನೆಯನ್ನು ರಚಿಸಿ ವಾಸಿಸುವಂತಹ ನೀನು ಗೃಹಸ್ಥ ಧರ್ಮವನ್ನು ಅನುಸರಿಸಿಯೇ ಜೀವನವನ್ನು ನಡೆಸುವನಾಗಿರಬೇಕು. ಇದು ಯಾವ ಸೌಭಾಗ್ಯದ ವಶವೋ ನಾನರಿವು, ಅಥವಾ ಯಾವ ಜನ್ಮದ ಸುಕೃತ ವಿಶೇಷವೋ ನನಗೆ ತಿಳಿಯದು. ಇಂದಿನ ದಿನ ನಿನಗೆ ಅತಿಥಿಯಾಗಿ ನಿನ್ನ ಎಲೆಮನೆಯನ್ನು ಸೇರುವಂಥ ಅವಕಾಶ ನನ್ನ ಬದುಕಿನಲ್ಲಿ ಬಂದಿದೆ. ಬೇಟೆಗಾಗಿ ಕಾಡಿಗೆ ಬಂದ ನಾನು ಬೇಟೆಯಾಡುತ್ತಾ ಆಡುತ್ತಾ ಶರೀರದ ದಣಿವನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ, ಹಸಿವು ತ್ರಿಷಗಳನ್ನು ನಿವಾರಿಸಿಕೊಳ್ಳುವುದಕ್ಕಾಗಿ ಏಕಾಶ್ರಯವಾದಂತಹ ನಿನ್ನ ಎಲೆಮನೆಯನ್ನೇ ಆಶ್ರಯಿಸಿ ಇಲ್ಲಿಗೆ ಬಂದಿದ್ದೇನೆ. ಅದು ಬಿಟ್ಟರೆ ಇಲ್ಲಿ ಮತ್ತೊಂದು ಅವಕಾಶವೇ ನನಗಿಲ್ಲ. ಮಾತನಾಡುವ ಸಾಮರ್ಥ್ಯವನ್ನು ಕಳಕೊಂಡಿದ್ದೇನೆ. ಗಂಟಲೊಣಗಿ ಹೋಗಿದೆ. ನನ್ನ ಬಾಯೊಳಗೆ ಜುಲ್ಲು ರಸವೇ ದಪ್ಪವಾಗಿ ಮಾತನಾಡುವುದಕ್ಕೆ ನಾಲಿಗೆ ತಡವರಿಸ್ತದೆ. ಪುಣ್ಯಾತ್ಮ, ಆಪತ್ತು ಕಾಲದಲ್ಲಿ ಉದಕವನ್ನು ನೀಡಿ ಉರ್ವೀಶನಾದಂತಹ ನನ್ನ ಪ್ರಾಣವನ್ನು ಉಳಿಸುವಂತಹ ಕೃಪೆ ತೋರಬೇಕು ಅನ್ನೋ ಹಾಗೆ ನಿನ್ನಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸರಸದ ಮಾತಿದಲ್ಲ ಸರಸದ ಮಾತಿದಲ್ಲ ಕರುಣೆ ಬೀರು ಪರಿಹಾಸ ದುಃಖಿಯಲ್ಲ ಪರಿಹಾಸ ದುಃಖಿಯಲ್ಲ ಹರನಾಡಿ ಜಠರಾಗಿ ಉರುಬಿಗೀಡಾಗಿದೆ ಹರನಾಡಿ ಜಠರಾಗಿ ಉರುಬಿಗೀಡಾಗಿದೆ ನರಹರಿ ತುದಿಯೇ ಕಣ್ತೆರೆದು ನೀ ಕೃಪೆ ಮಾಡು ಕಣ್ತೆರೆದು ನೀ ಕೃಪೆ ಮಾಡು ಉದಕವ ಕೊಡು ಮುನಿಯೇ ಭೂಮಿಗೆ ಉದಕವ ಕೊಡು ಮುನಿಯೇ ಮುನಿಕುಲರಾಮ, ಮೇಲಿಂದ ಹೊಡೆಯುತ್ತಿರುವ ಬಿಸಿಲಿನ ಛಳ, ಸೂರ್ಯೋದಯಕ್ಕೆ ತೊಡಗಿ ಈ ತನಕವು ಸಾಗಿದಂತಹ ಬೇಟೆಯ ಪರಿಕ್ರಮದ ಶರೀರ ಶ್ರಮ, ಗೊಂಡಾರಣ್ಯದಲ್ಲಿ ಬಿಡುವಿಲ್ಲದೆ ನಡೆಸಿದಂತಹ ಮೃಗಯದ ಕಾರಣದಿಂದ ಬಳಲಿದಂತಹ ನನಗೆ ಹರನಾಣೆ ಉದರಾಗ್ನಿಯನ್ನು ಸಹಿಸಿಕೊಳ್ಳುವುದಕ್ಕೆ ಸಾಮರ್ಥ್ಯವಿಲ್ಲದೆ
ನಿನ್ನ ಮುಂಭಾಗದಲ್ಲಿ ಒಬ್ಬ ದೇಸಿಗನಂತೆ ಕೈ ಮುಗಿದು ಯಾಚಿಸುವುದಕ್ಕೆ ಬಂದಿದ್ದೆ. ಸರ್ವಭೂತದಯ ಪರ ಋಷಿಮುನಿಗಳು ಅಂತ ನಾನು ಕೇಳಿ ಬಂದೆ. ಕೇವಲ ಮನುಷ್ಯ ಮಾತ್ರರಲ್ಲಿ ಅಲ್ಲ, ಈ ಪ್ರಪಂಚದಲ್ಲಿ ಸಂಜನಿಸಿದ ಸಕಲ ಜೀವಜಂತುಗಳಲ್ಲಿಯೂ ಕರುಣೆಯನ್ನು ಹೊಂದಿದವರಂತೆ ತಾವು. ಸದಾಕಾಲ ಅವರ ಕುರಿತಾಗಿ ದಯಾಭಾವವನ್ನು ಹೊಂದಿದವರಂತೆ. ಒಬ್ಬ ಸದ್ಗೃಹಸ್ಥನಾದವ ಪಂಚಯಜ್ಞಗಳ ಮೂಲಕವಾಗಿ ತನ್ನ ಗೃಹಸ್ಥಾಶ್ರಮವನ್ನು ಧನ್ಯವನ್ನಾಗಿಸಿಕೊಳ್ಳುತ್ತಾನೆ. ಇದೇ ಸರಿ ಹೌದಾದರೆ ಒಬ್ಬ ಗೃಹಸ್ಥಾಶ್ರಮಿಯಾಗಿ ಬದುಕುತ್ತಿರುವಂತಹ ನೀನು ಬಂದಂತಹ ಅತಿಥಿಯನ್ನು ಅತಿಥಿ ಯಜ್ಞದ ಮೂಲಕವಾಗಿ ಸಂತೃಪ್ತಿಪಡಿಸದೇ ಹೋದರೆ ನಿನ್ನ ಗೃಹಸ್ಥ ಧರ್ಮಕ್ಕೂ ಅದು ಕೊರತೆ. ಕೇವಲ ಪರಿಹಾಸ್ಯಕ್ಕಾಗಿ ಆಡುತ್ತಾ ಇಲ್ಲ, ನಿನ್ನಲ್ಲಿ ಶ್ಲೇಷಗಾಗಿ ನಾನು ಯಾಚಿಸುತ್ತಾ ಇಲ್ಲ. ಅನ್ಯಥಾ ಗತಿ ಇಲ್ಲದೆ ನಿನ್ನ ಬಳಿಯಲ್ಲಿ ದೀನನಾಗಿ ಯಾಚಿಸ್ತಾ ಇದ್ದೇನೆ. ಸಕಲ ಪೃಥ್ವಿಯನ್ನು ಪಾಲಿಸಬಹುದಾದ ಕೇವಲ ಭೂ ಸಂಚಲನದ ಮಾತ್ರದಿಂದ ಪ್ರಪಂಚದ ಸಕಲ ವ್ಯವಹಾರಗಳನ್ನು ನಿಯಂತ್ರಿಸಬಹುದಾದ ಸರ್ವ ಕರ್ತೃತ್ವವನ್ನು ಹೊಂದಿದಂತಹ ಒಬ್ಬ ಉರ್ವೀಶನಾಗಿ ನಿನ್ನ ಮುಂಭಾಗದಲ್ಲಿ ಹಸಿವು ತೃಷೆಯನ್ನು ಸಹಿಸಿಕೊಳ್ಳುವುದಕ್ಕೆ ಸಾಮರ್ಥ್ಯವಿಲ್ಲದೆ ಕೇಳ್ತಾ ಇದ್ದೇನೆ. ಒಂದು ಕುಟುಕು ನೀರು ಕೊಡು ಪುಣ್ಯಾತ್ಮ. ಎಲೆಮುರಿಯ ಜನ್ಮೀಯಗೆ ಹೊಲತರದ ಬಳಲಿಕೆಯ ಕಂಡು ನಿನಗೆ ಕೆಲವೀವರ ಬಾರದೆ ಕರ ನಿನಗೆ ಹುಡುಕಾಡ ಇದಾಯಿದೆ. ಕೈ ಮುಗಿದೆ, ತಲೆ ತಗ್ಗಿಸಿದೆ, ನಡು ಬಗ್ಗಿಸಿದೆ, ವಿನಯಪರನಾಗಿ ನಿನ್ನಲ್ಲಿ ಯಾಚಿಸಿದೆ. ಏನು ಒಬ್ಬ ಉಣ್ಣುವುದಕ್ಕೆ ಗತಿ ಇಲ್ಲದೆ ಇದ್ದ ದೇಸಿಗ ಅಂತ ಭಾವಿಸಿದೆಯೋ ನನ್ನನ್ನು? 56 ದೇಶಗಳ ಮೇಲೆ ಪ್ರಭುತ್ವವನ್ನು ಹೊಂದಿದ ಏಕಮೇವ ದ್ವಿತೀಯವಾದ ಚಕ್ರವರ್ತಿಯಾಗಿ ವರ್ತಮಾನ ಕಾಲದಲ್ಲಿ ಹಸ್ತಿನಾವತಿಯ ಸಿಂಹಾಸನಾರೋಹಣವನ್ನು ಮಾಡಿದ ಓರ್ವ ಉರ್ವೀಶನ ಮುಂದೆ ಉಪೇಕ್ಷಾಭಾವ. ಏನು ತಪಸ್ಸಿಗಾಗಿ ಕುಳಿತವ ಕಣ್ಣು ಬಿಡಬಾರದು ಅಂತ ಉಂಟ? ತನ್ನಲ್ಲಿದ್ದ ನೀರನ್ನು ಕೊಡಬಾರದು ಅಂತ ಉಂಟ? ಹಾಗಿದ್ರೇನು ನಿನ್ನ ತಲೆಗೆ ಅಡರಿ ಹೋಗಿದೆ. ನನ್ನಂತಹ ದೊಡ್ಡ ಯೋಗಿವರಿಯರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ, ಯಾರೂ ಇಲ್ಲ. ಪೃಥ್ವೀಶನಾದ ನನ್ನನ್ನು ಅಪಮಾನಗೊಳಿಸಿದೆಯಲ್ಲ. ಕೊಡುವೆ ಕೊಡುವೆ ನಿನ ಗುಡುಗುರೆಯ ಕೊಡುವೆ ನಿನ ಗುಡುಗುರೆಯನು ಉಡುಪುಧರ ಕೊಡೆಯ ನಿಲ್ಲುವ ಬಿರುದನು ಒಡನೆ ಮಡಿದಿಯ ಸರ್ಪವ ಒಡನೆ ಮಡಿದಿಯ ಸರ್ಪವ ಒಡಲೆತ್ತಿ ಕೊಡಿಸಿದ ಕಾಯ್ತಾ ಬಲ. ಎಲ್ಲಿ ತಾನು ಮಾತನಾಡಿಸಿದರೆ ನಾನು ಕುಳಿತಲ್ಲಿಂದ ಎದ್ದರೆ ನನ್ನ ಯೋಗಿತನಕ್ಕೆ ಕೊರತೆ ಬರ್ತದೆ ಎನ್ನುವ ಭಾವವನ್ನು ನೀನು ಹೊಂದಿದ್ದೀಯಲ್ಲ. ಏನು ನೀನು ಸ್ಥಾಣುವ? ಕುಳಿತಲ್ಲಿಂದ ಹೇಳಬಾರದು ಅಂತ ನಿಯಮ ಉಂಟ? ಕೈಲಾಸನಾಥನಾದ ಉಡುಪಧರನಾದ ಆ ಪರಶಿವನಿಗಾದ್ರೆ ಉಂಟು ಸ್ಥಾಣು ಅನ್ನುವ ಹೆಸರು, ವಿಶ್ವೇಶ್ವರ. ಮತ್ತೆ ಅವಾದ್ರೆ ಕುಳಿತಲ್ಲಿಂದ ಹೇಳುವುದಕ್ಕಿಲ್ಲ. ನೀನು ವಿಶ್ವೇಶ್ವರ, ನೀನ ವಿಶ್ವೇಶ್ವರ. ಒಂದು ವೇಳೆ ನಾನಾದರೂ ಹೇಳಬಹುದು, ಗುರುವಿಯನ್ನೇ ಆಳುತ್ತಿರುವ ನಾನು ಜನೇಶ್ವರನಿದ್ದೇನೆ, ವಿಶ್ವೇಶ್ವರನಿಗೆ ಸಮ ವಿಕ್ರಮನಿದ್ದೇನೆ. ನನ್ನನ್ನು ಅಪಮಾನಿಸಿದ ನಿನಗೆ ಸರಿಯಾದ ಶಾಸ್ತಿ ಆಗಲೇಬೇಕು. ನಿನಗೊಂದು ಉಡುಗೊರೆ ಕೊಟ್ಟು ಏನು ಕೊಡುವ? ಬಂದದಕ್ಕೆ ಸಾಕ್ಷಿ ಏನು ಏನು ಸತ್ತು ಕೆಲ ದಿವಸ ಆಗಿರ್ಬೇಕು. ಹೌದಪ್ಪ. ಈಗ ನನಗೆ ಅರ್ಥ ಆಯ್ತು. ಬಹುಶಃ ನನ್ನ ಹಾಗೆ ಬಾಯಾರಿಕೆಗಾಗಿ ಏನಾದರೂ ನೀರು ಸಿಗ್ತದಂತ ಹುಡುಕಿಕೊಂಡೇ ಇಲ್ಲಿಗೆ ಬಂದಿರಬೇಕು. ಇಲ್ಲಿ ನೀರು ಸಿಗದೆ ಬಾಯಾರಿಕೆಯಿಂದಲೇ ಪ್ರಾಣ ಕಳೆದು ಹೀಗೆ ಕೆಲ ದಿನಗಳೇ ಆಗಿರ್ಬೇಕು. ಬಾಯಾರಿ ಬಂದವರಿಗೆ ನೀರು ಕೊಡದೇ ಇದ್ದರೆ ಏನಾಗ್ತದೆ ಗತಿ ಅನ್ನುವುದು ನಿನಗೆ ಕಣ್ಣು ಬಿಟ್ಟಾಗ ಗೊತ್ತಾಗಬೇಕು. ಹೌದು ಹೌದು. ಸಾಕ್ಷಾತ್ ವಿಶ್ವೇಶ್ವರನೇ. ಒಂದು ಮಾತ್ರ ಕೊರತೆ, ನೆತ್ತಿಯಲ್ಲಿ ಗಂಗೆ ಇಲ್ಲ, ಹಣೆಯಲ್ಲಿ ಕಣ್ಣಿಲ್ಲ, ಕಣ್ಣಿಲ್ಲ, ಜುಟ್ಟಿನಲ್ಲಿ ಚಂದ್ರ ಇಲ್ಲ, ಕೊರಳಲ್ಲಿ ಹಾವಿಲ್ಲ.
ಏನೂ ಇಲ್ಲದೆ ವಿಶ್ವೇಶ್ವರ ಆಗುದು ಯಾಕೆ? ಹೌದು ಅದಕ್ಕೆ ಯಾವುದಾದ್ರೂ ಒಂದಾದ್ರೂ ಇಲ್ಲಿ ಹೌದೌದು ಇದನ್ನು ನೋಡಿದ್ರೆ ಹಾ ಸಾಕ್ಷಾತ್ ಪರಮೇಶ್ವರನೇ ಅನ್ನೋ ಹಾಗೆ ಭಾವಿಸುವ ಹಾಗಾದ್ರೂ ಆಗ್ತದೆ. ಸರ್ಪ ಬರುವ ಸಂಪಾಭರಣ ಈಗ ಹಾಗೆ ಕಾಣ್ತದಲ್ಲ ಚಂದ ಕಾಣ್ತದೆ. ಅದು ಅಡಿಮೇಲಾಗಿ ಬಿತ್ತಿದೆ. ಅಲ್ಲ, ಸರಿಯಾಗಿ ಕುಡಿದ್ರೆ ಅವನೇ ಆಗುದಿಲ್ಲ. ಹೌದು ಅದೇ ಸರಿ. ನಿನಗೆ ಅರಸನನ್ನು ಅಪಮಾನಿಸಿರೇನಾದ್ರಿಂದ ಗೊತ್ತಾಗಬೇಕು ನಿನ್ನ ಯೋಗ್ಯತೆಗೆ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.